ನಮ್ಮ ಮೀಡಿಯಾದೆಲ್ಲ ವೀಕ್ಷಕರು ಕೂಡ ಸ್ವಾಗತ. ನಾನು ಇವತ್ತು ಮಂಜೇಶ್ವರದ ಕಲಾಸ್ಪರ್ಶ ವೇದಿಕೆಯ ಮುಂಭಾಗದಲ್ಲಿದ್ದೇನೆ. ವಿಶೇಷ ಏನಂದರೆ ಇಲ್ಲಿನ ಮಂಜೇಶ್ವರದ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹಲಸಿನ ಹಣ್ಣಿನ ಮೇಳ ನಡೀತಾ ಇದೆ. ಈ ಮೇಳದತ್ತ ನಾವು ಹೋಗೋಣ. ಮೇಳದಲ್ಲಿ ಏನೆಲ್ಲ ಇದೆ, ಹಲಸಿನ ವಿವಿಧ ಖ್ಯಾತಿಗಳು ಅಲ್ಲದೆ ಇತರೆ ಸಾಮಗ್ರಿಗಳಿಗೆಲ್ಲ ಇಲ್ಲಿ ವ್ಯಾಪಾರ ಆಗ್ತಾ ಇದೆ, ಏನೆಲ್ಲ ಒಳಗಡೆ ಇದೆ ಅನ್ನೋದನ್ನು ನೋಡಿ ಬರೋಣ ಬನ್ನಿ. ನಮ್ಮ ಜೊತೆಗೆ ಇಬ್ರು ಗ್ರಾಹಕರು ಇಲ್ಲಿಗೆ ಬಂದಿರುವಂತ ಗ್ರಾಹಕರಿದ್ದಾರೆ. ಸರ್, ಒಳಗೋದ್ರ? ಎಲ್ಲಿಂದ ಬಂದಿದ್ದೀವಿ? ಹೇಗಿದೆ ಹಲಸಿನ ಮೇಳ? ಏನೆಲ್ಲ ಇದೆ? ತುಂಬಾ ಐಟಮ್ ಎಲ್ಲ ಇದೆ. ಸಾರೀಸ್ ಇದೆ, ಕುರ್ತೀಸ್, ಮತ್ತೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಮತ್ತೆ ಇದು ತಿಂಡಿ ಎಲ್ಲ ಇದೆ. ನಿಮಗೆ ಯಾವ್ದು ಇಷ್ಟ ಆಯ್ತು? ನಾವು ಕೆಲವು ಐಟಮ್ ತಗೊಂಡೆವು. ಹೇಗಿದೆ ರೇಟ್ ಎಲ್ಲ? ಹೇಗೆ ರೇಟ್ ಎಲ್ಲ ಉಂಟು. ಫ್ರೂಟ್ಸ್ ಉಂಟು, ಫ್ರೂಟ್ಸ್ ತಗೊಂಡೆವು. ಪೇರಳೆ, ನೇರಳೆ ಹಣ್ಣೆಲ್ಲ 12 ತಾರೀಕುವರೆಗೆ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಎಲ್ಲರೂ ಬರ್ಬೋದು. ಸರಿ, ನಾವು ಹೇಳ್ತೇವೆ ನಮ್ಮ ನೇಬರಿಗೆಲ್ಲ. ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ, ಅದೇ ನೋಡಿ ಬಂದದ್ದು. ವೀಕ್ಷಕರು, ಇಲ್ಲೊಂದು ವಿಶೇಷ ರೀತಿಯಲ್ಲಿ ಒಂದು ಹಲಸಿನಕಾಯಿ ಇದೆ, ಬಣ್ಣ ಬೇರೆ ಇದೆ. ಇದು ಯಾವ ಹಲಸಿನಕಾಯಿ? ಚಂದ್ರಹಳಸು. ಚಂದ್ರಹಳಸು. ಅದು ಗಮ್ಲೆಸ್ ಜಾಗು, ಅದು ಶಂಕರ ಹಳಸು. ನಮ್ದು ಬಂದು ತುಮಕೂರು ಡಿಸ್ಟಿಕ್, ಉಬ್ಬಿ ತಾಲೂಕು, ಆಲೋಡಿ ಚೋಳು ಗ್ರಾಮ. ಇದು ಆ ಕಡೆ ಮಾತ್ರ ಆಗೋದಾ? ಹೌದು, ನಮ್ ಕಡೆ ಮಾತ್ರ ಸಿಗ್ಲಿಕ್ಕೆ ಉಂಟು, ಮತ್ತೆ ಬೇರೆ ಕಡೆ ಸಿಗ್ಲಿಕ್ಕೆ ಉಂಟಿಲ್ಲ. ರೆಡ್ ತುಂಬಾ ಟೇಸ್ಟ್, ಮತ್ತೆ ಆರ್ಗ್ಯಾನಿಕ್. ಇದ್ರಲ್ಲಿ ನಮ್ದು ಚಂದ್ರಹಳಸಲ್ಲಿ ಮತ್ತೆ ಪ್ರೋಟೀನ್, ವಿಟಮಿನ್ ಜಾಸ್ತಿ ಉಂಟು. ಮತ್ತೆ ಗಮ್ಲೆಸ್ ಬಂದು ಶುಗರ್ ಇರೋ ತಿನ್ಬೋದು, ಆರೋಗ್ಯಕ್ಕೇನು ಹಾನಿಕರ ಆಗಲ್ಲ, ಸ್ವೀಟ್ ಕಡಿಮೆ ಇರುತ್ತೆ. ಮತ್ತು ಚಂದ್ರಹಳಸು ಸ್ವೀಟ್ ಜಾಸ್ತಿ ಇರುತ್ತೆ, ಒಳ್ಳೆ ಹಣ್ಣು. ಅಂದರೆ ನಾವು ಪ್ರತಿ ಮೇಳಕ್ಕೆ ಹೋಗ್ಲಿಕ್ಕೆ ಉಂಟು, ಪ್ರತಿ ಮೇಳ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮುಂದೆ ಸಾಗರಕ್ಕೆ ಹೋಗ್ತಿದ್ದೀವಿ. ಹಂಗಾಗಿ ಕಸ್ಟಮರ್ ಸ್ವಲ್ಪ ಕಡಿಮೆ ಇದ್ದಾರೆ ಇವತ್ತು. ಸ್ಟಾರ್ಟಿಂಗ್ ದಿನ ಒಳ್ಳೆ ವ್ಯಾಪಾರ ಆಗ್ಲಿಕ್ಕೆ ಉಂಟು. ಈಗ ಮೊದಲನೇ ದಿನ ಮಂಜೇಶ್ವರದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ? ತುಂಬ ಚೆಂದ ಉಂಟು, ತುಂಬ ಚೆಂದ ಉಂಟು. ವ್ಯಾಪಾರ ಆಗ್ಲಿಕ್ಕೆ ಉಂಟು. ಸಂಜೆ ಇನ್ನೂ ಸ್ವಲ್ಪ ಬರ್ಲಿಕ್ಕೆ ಉಂಟು, ವ್ಯಾಪಾರ ಆಗ್ಲಿಕ್ಕೆ ಉಂಟು. 12 ತಾರೀಕುವರೆಗೆ ಇದೆ. ಹೌದು, 3 ದಿನ ಉಂಟು, ವ್ಯಾಪಾರ ಆಗ್ಲಿಕ್ಕೆ ಉಂಟು. ಥ್ಯಾಂಕ್ ಯು. ಇಲ್ಲಿ ವಿವಿಧ ರೀತಿಯ ಮಾವಿನ ಹಣ್ಣುಗಳಿದೆ. ಗೋಪುರ ಉಂಟು 3 ಐಟಮ್. ನೀಲ ಮಾತ್ರ ಎಳ್ಳೆ ಬಕ್ಕ ಬೇತೆ ಬತ್ಕೊಂಡು ಸೈಜ್ ಇಂದ ಎಳ್ಳಿಯ ಮಲ್ಲ ಬಕ್ಕ ಎಳ್ಳಿ ಎಲ್ಲ ಉಂಟು. ನಿಕ್ಲೂರು ಎಂಕ್ಲೂರು ಕುಡ್ಲಾಡು ನಮ್ಮ ಕುತ್ತಾರು ಅಜ್ಜನ ಕಟ್ಟ ಇತ್ತೆ ಒಂಜಿ ಐಟಮ್. ಒಂದೇ ಐಟಮ್ 16 ತಾರೀಕು ಉಂಟು. ಬೇರೆ ಐಟಮ್ ಬರ್ಬೋದು. ಬೇರೆ ಐಟಮ್ ಮತ್ತೆ ಕಡಲೆಕಾಯಿ ಎಲ್ಲ ಉಂಟು. ಪೂರ ಎಲ್ಲ ಕನಪೆಂಕಿ ಕಡಲೆಕಾಯಿ ಬಕ್ಕ ಕುಕ್ಕು ಪೂರ ಉಂಟು. ಇನಿ ಸುರುತ್ತ ದಿನದೆ ಎಂಚೊಂದು ರೆಸ್ಪಾನ್ಸ್ ಮಾತ್ರ ಉಂಟು. ಸಾಧಾರಣ ಜನಕ್ಕೆ ಕಮ್ಮಿ ಇರ್ಲಿರತ್ತೆ. ನನ್ನ ಬರೋಡ ಆದ್ರೆ ನಿರೀಕ್ಷೆ ಮಂಜೇಶ್ವರದ ಕ್ಲೀನ್ ಗೊತ್ತಾವಡತ್ತೆ ಅಂದಂದು ಇನ್ನು ಸ್ಟಾರ್ಟಿಂಗ್ ಏನಾದ್ರು. ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ಗ್ರಾಹಕರು ನಿಮ್ಮ ಜೊತೆ ಇದ್ದಾರೆ. ಸರ್, ಎಲ್ಲ ನೋಡಿ ಬಂದ್ರಿ? ಎಲ್ಲ ನೋಡಿ ಬಂದಿದೆ, ಪರ್ಚೇಸ್ ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿದೆ. ಹೇಗಿದೆ ರೇಟ್ ಎಲ್ಲ? ಚೆನ್ನಾಗಿದೆ. ಹೇಗಿದೆ ರೇಟ್ ಎಲ್ಲ? ರೇಟ್ ಎಲ್ಲ ಚೆನ್ನಾಗಿದೆ. ಕಡಿಮೆ ಇದೆಯಾ? ಹಾಂ, ಕಡಿಮೆ ಇದೆ. ಸಾಧಾರಣದವರು ತೆಗಿಬೋದಾ? ಹಾಂ, ಎಲ್ಲ ತೆಗಿಬೋದು. ಎಲ್ಲ ಐಟಮ್ಸ್ ಇದೆ, ನ್ಯಾಚುರಲ್ ಐಟಮ್ಸ್ ಎಲ್ಲ ಇದೆ. ನೀವೇನೇನು ತಗೊಂಡ್ರಿ? ನಾವು ತುಂಬ ಐಟಮ್ ತಗೊಂಡೆ. ಏನೆಲ್ಲ ನೋಡೋಕೆ ಆಗಲ್ಲ, ತುಂಬ ಇದೆ ಐಟಮು. ಒಂದು 10-15 ಐಟಮ್ ತಗೊಂಡೆ. ಚೆನ್ನಾಗಿದೆ. ಖುಷಿ ಆಯ್ತಾ? ಹಾಂ, ಖುಷಿ ಆಯ್ತು. ಥ್ಯಾಂಕ್ ಯು. ಸರ್, ಮಾತಾ ತುಯ್ಯರಾ ಇಂಚುಂಡು ನಮ್ಮ ಮೇಳ? ಐಟಮ್ಸ್ ಕಮ್ಮಿ ಉಂಟು, ಕಮ್ಮಿ ಅಂತ ಬರೋಡಾಕ್ಕೆ ಇಡೀ ಸುರುತ್ತ ದಿನ ಇರದಾದ ಬರೋದಿರ್ತಾರೆ. ಒಂಚೂರು ದತ್ತೆ ಇಂಚುಂಡು ರೇಟ್ ಕೂಡ ತೊಂದರೆ ನಮ್ಮ ಮಾರ್ಕೆಟ್ ರೇಟ್ ಪ್ಲಸ್ ಹೆಜ್ಜಿ ಮಲ್ಲ. ಮತ್ತೆ ಮಂಜೇಶ್ವರಡ್ ನಮ್ಮ ಒಂದು ಬಹುಶಃ ಒಂದು ಸುರುತ ಅಂದ ಸರಿ ಎಂಕ್ಲೈತೆ ಪಾತೇರಿಯ ನಮ್ಮ ಅಂಚಿಗಳ ಮಲ್ತನ ಎಡ್ಡ ಇತ್ತಂದ್ರೆ ಜನಕ್ಲೆ ಕೊಂಚ ಖುಷಿ ಆಗೊಂದು ರೇಟದ ವಿಷಯ ಮಾತ ಒಂಜಿ ಕೋಡಿ ತಿಕ್ಕೊಂಡು ಅಂದದ್ದು ಮಾತ ಒಂಜಿ ಕೋಡಿ ತಿಕ್ಕೊಂಡು ನಾನಾತೊಂದು ಐಟಮ್ಸ್ ಬರ್ತದ ಎಡ್ಡ ಆಯ್ತು. ಹಲಸಿನ ಮೇಲ ಮಂಡದ ಹಲಸಿನ ಐಟಮ್ ಕಮ್ಮಿ ಒಂಚೂರು ಕಮ್ಮಿ, ಅವು ಮಸ್ತ್ ಕಮ್ಮಿ. ಇದು ಮಾವುದ ವಿಜ್ಜೆ ಓಕೆ, ಥ್ಯಾಂಕ್ ಯು.
ಸರ್ ಒಂದು ಪೆಲತದೆ ಕೆಲಸ ಗುಜ್ಜದ ಅವಳಿಗೆ ಒಂದು ಇಂಚ ಮಲ್ಪುನಿ ಒಂಚೂರು ಪನೋಲಿಯ ವೀಕ್ಷಕರಿಗೆ ಇದು ಸೀಕ್ರೆಟ್ ಬಿದ್ದು ಬಂದಿದೆ ಕಟ್ಕೊಂಡ ಗುಜ್ಜ ಫಸ್ಟ್ ಪಲ್ಪ್ ಮಲ್ತು ಪಲ್ಪ್ ಪೇಸ್ಟ್ ಮಾಡ್ತೇವೆ ಬೆಲ್ಲದ ಪಾಕ ಪೇಸ್ಟ್ ಮಾಡ್ತೇವೆ ಲೈಕ್ ಚಿಕ್ನೆಸ್ ಇತ್ತು ಇದು ಮಾಡ್ಬೇಕು ರವಾ ಇತ್ತೆ ಸುರುತ ದಿನ ಮಂಜೇಶ್ವರಡಿ ಎಂಚುಂಡು ರೆಸ್ಪಾನ್ಸ್ ಮಂಜೇಶ್ವರ ಇದಮುಟ್ಟ ತೊಂದರೆ ಇಜ್ಜಿ ಆರ್ತದಲ್ಲ ಇದ್ದೆ ಇದಮುಟ್ಟ ನನದು ನನ್ನ ಪತ್ರ ಉಂಟು ಅಂದೆ ಅವೇ ಇದಮುಟ್ಟ ಗಾಂಡೆಡ್ ಇರುತ್ತಲ್ಲ ಅದು ಅವಾಗ ಇನ್ನ ವ್ಯಾಪಾರ ಲೆಕ್ಕ ಆಡು ಒಂಜಿ ಬೆಲತ ಮೇಳ ಅಂತ ಬಂದಾಗ ಹಲಸಿನಕಾಯಿ ಮೇಳ ಬಂದಾಗ ಹಲಸಿನಕಾಯಿದು ಒಂಜಿ ಹೋಳಿಗೆ ಮಲ್ಪುನ ನಮ್ಮ ತುಯ್ಯ ಟೇಸ್ಟ್ ಉಂಟು ಎಂಗ್ಲೆಲ್ಲ ತಿಂದ ಥ್ಯಾಂಕ್ ಯು ಸರಿ ತಿಂಗ್ಳ ಆಮೇಲೆ ಒಂಜಿ ಹೋಳಿಗೆ ತೂದು ಬತ್ತ ಬೆಲತ್ತಾನಿ ನಾಡ ಮೂಲೊಂಚೂರು ಕಲರ್ ಚೇಂಜಸ್ ಉಂಟು ದಾದ ಡಿಫ್ರೆನ್ಸ್ ಉಂಟು ಒಂದು ಪ್ಯೂರ್ ಪೆಲಕೆ ಪಾಡ್ದು ಕೊಬ್ಬರಿ ಪುಡಿ ಪಾಡ್ದು ಒಂದು ಮಲ್ಕೊಂಡು ಕೋವ ಪಾಡುವ ಒಂಜಿ ಡೀಟೇಲ್ ಆಯ್ತು ಒಂಜಿ ಪನೋಲಿ ಇಂಚ ಮಲ್ಪೊನಿ ಮತ್ತೆ ಅವು ಒಂದು ಪೆಲಕಾಯಿ ಗ್ರೈಂಡ್ ಮಾಡ್ತು ಪೇಸ್ಟ್ ಮಾಡ್ತು ಬಕ್ಕ ಕೋವ ಬಕ್ಕ ಕೊಬ್ಬರಿ ಪೌಡ್ರು ಬಕ್ಕ ಚಿರೋಟಿ ರವ ಮಿಕ್ಸ್ ಮಾಡ್ತು ಬಕ್ಕ ಲಾಸ್ಟಿಗೆ ಮೈದೋಡು ಒಂದು ಮಲ್ಕೊಂಡು ಅಕ್ಕಿ ಹೊಟ್ಟಿಟ್ಟು ಬಕ್ಕ ಲಾಟು ಈ ಕಲರ್ ಐತೆ ಮಂಜಲ ಹೊಡೆದಿತ್ತ ಲೈಕ್ ಅದೆಲ್ಲ ಮಲ್ಪೇರ ಅಂಚ ಇಜ್ಜಿ ಕಲ್ಲದಾಲೆ ನಾರ್ಮಲಿ ಕಲರ್ ಪೆಲಕಾಯ್ದ ಕಲರ್ ಪೆಲಕಾಯ್ದ ಇತ್ತೆ ಈರ್ನವರು ಎನ್ನ ಬ್ರಹ್ಮಾವರ ಉಡುಪಿ ಐತೆ ಮಂಜೇಶ್ವರಗೆ ಬೈದಾರೆ ಮೂಲತ ಜನಕ್ಕುಲ ರೆಸ್ಪಾನ್ಸ್ ಇಂಚು ಅಡ್ಡಿಜ್ಜಿ ನಾನು ಸ್ಟಾರ್ಟ್ ಬರಂದಲ್ಲ ಸ್ಟಾರ್ಟ್ ಆಗ್ತೀನಿ ಇತ್ತೆ ಬತ್ತಿನಾಗ್ಲಿಗೆ ಅಡ್ಡು ಓಕೆ ಎಂಚ ಸ್ಯಾಟಿಸ್ಫೈಡ್ ಆಗ್ತದೆ ರೇಟ್ ಪೂರ ಎಂಚು ಸರ್ one piece 40 rupees for 100 rupees the 3 pieces. ಓಕೆ ಎಡ್ಡಾಡು Yes sir. Okay sir. Thank you sir. ನಮ್ಮ ಹಲಸಿನ ಮೇಳ ತೂವೊಂದು ಬಂದಾಗ ಒಂಜಿ ಬಿರಿಯಾನಿ ಸ್ಪೆಷಲ್ ಆದಿ ಪೆಲತ್ ಒಂಜಿ ಬಿರಿಯಾನಿ ಸರ್ ಅದು ಎಂಚ ಮಲ್ಪರ್ ಎಂಚ ಡೀಟೇಲ್ಸ್ ದಿವಸದಿಂದ ಹೆಂಗೆ ಕಾಯಿ ಹಲಸಿನಕಾಯಿ ಇದ್ದಾವೆ ಮತ್ತೆ ಅದನ್ನ ಇದು ಮಾಡಿ ರೈಸ್ ಅದು ಹಸಿ ಹಲಸಿನಕಾಯಿ ಕಾಯಿ ಹಲಸಿನಕಾಯಿ ಬರುತ್ತೆ ಮತ್ತೆ ಹಲಸಿನಕಾಯಿ ಮಂಚೂರಿ ಬರುತ್ತೆ ಮತ್ತೆ ಹಲಸಿನಕಾಯಿ ಕಾಯಿನ ಕಬಾಬು ಇದು ಮತ್ತೆ ಇದು ಹಣ್ಣಿಂದ ಬರುತ್ತೆ ಹಣ್ಣಿನ ಮುಳ್ಕ ಮತ್ತೆ ಹಣ್ಣಿನ ಗಟ್ಟಿ ಕಡುಬು ಹಲಸಿನ ಸಿರಾ ಮತ್ತೆ ಪಾಯಸ ಬರುತ್ತೆ ಟೋಟಲ್ ಆಗಿ ಎಲ್ಲವೂ ಹಲಸಿನ ಐಟಮ್ ಇದು ಒಂದು ಮತ್ತೆ ಈ ಸೀಸನ್ ಟೈಮಲ್ಲಿ ಇದೊಂದು ಕೆಸುವಿನೆಲೆ ಬರ್ತದೆ ಮಳೆಗಾಲದಲ್ಲಿ ಸ್ಪೆಷಲ್ ಆಗಿ ಕೆಸುವಿನೆಲೆ ಬರ್ತದೆ ಇದು ಅಂದ್ರೆ ನಾರ್ಮಲ್ ಆಗಿ ನಾವು ಬಿರಿಯಾನಿ ಏನ್ ಮಾಡ್ತೇವೆ ಅದೇ ರೀತಿ ಅದಕ್ಕೆ ಸೇಮ್ ಪ್ರೊಸೀಜರ್ ಮತ್ತೆ ಅದಕ್ಕೆ ಹಲಸಿನಕಾಯಿನ ಆ್ಯಡ್ ಮಾಡ್ತೀವಿ ಗ್ರೇವಿ ಕೂಡ ಹಾಗೆ ಅದು ಮಸಾಲ ವಿತ್ ಮಸಾಲ ದಮ್ ಕರ್ಸಿ ನಾವು ಓಕೆ ಈಡ ಬರ್ಪು ನಕ್ಲಿ ಖಂಡಿತ ಟ್ರೈ ಮಲ್ಪಡ ನೆಂಚಿನೊಂಜಿ ಐಟಮ್ ಒಂಜಿ ಓಲ ತೂತು ಜನ ಮೆಚ್ಚರ ಪೆಲಕ್ಕಾಯ್ದು ಒಂಜಿ ಬಿರಿಯಾನಿ ಮೂಲುಂಟು ಬರ್ಪು ನಕ್ಲಿ ಎಲ್ಲ ಟೇಸ್ಟ್ ಮಾಡ್ತೀವಿ ನಾವು ಹಲಸಿನ ಹೋಳಿಗೆ ನೋಡಿ ಆಯ್ತು ಹಲಸಿನ ಬಿರಿಯಾನಿ ನೋಡಿದ್ವಿ ಕಬಾಬ್ ನೋಡಿದ್ವಿ ಸರ್ ಇಲ್ಲಿ ಬೆಣ್ಣೆ ದೋಸೆ ಹಲಸಿನ ಬೆಣ್ಣೆ ದೋಸೆ ಮತ್ತೆ ಹಲಸಿನ ಪಡ್ಡು ಅಂತ ಹೇಳ್ತಾ ಇದೆ ಅಪ್ಪ ಅಂತಾರೆ ಅಪ್ಪ ಅಂತಾರೆ ಮತ್ತೆ ಇದು ಮಾವಿನಕಾಯಿದು ಪಾನಿಪುರಿ ಮತ್ತೆ ಮಸಾಲ ಪುರಿ ಮಾವಿನಕಾಯಿನ ಮಿಕ್ಸಿಲಿ ಆ್ಯಡ್ ಮಾಡಿರ್ತೀವಿ ಸರ್ ಇದು ಬೆಣ್ಣೆ ದೋಸೆ ಹೇಗೆ ಮಾಡ್ತಾರೆ ಇದು ಹಲಸಿನ ಬೆಣ್ಣೆ ದೋಸೆ ಬಂದು ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಅದಕ್ಕೆ ಜಾಕ್ ಹೊಡೆದು ಜ್ಯೂಸ್ ಮಾಡಿ ಆ್ಯಡ್ ಮಾಡಿರ್ತೀವಿ ಆ್ಯಡ್ ಮಾಡಿ ಮತ್ತೆ ಅದಕ್ಕೆ ಬೆಣ್ಣೆ ಆ್ಯಡ್ ಮಾಡ್ತೀವಿ ಇದು ಸಾಕಷ್ಟು ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ ಅವ್ರ ಹತ್ರ ಏನ್ ಹೇಳ್ತೀರಾ ಅಂದ್ರೆ ಬಂದು ಒಂದ್ಸರಿ ಟೇಸ್ಟ್ ನೋಡಿ ನಾವು ಶಿವಮೊಗ್ಗದಿಂದ ಬಂದಿರೋದು ಒಂದ್ಸರಿ ಟೇಸ್ಟ್ ನೋಡಿ ಭಾಳ ಎಲ್ಲ ಐಟಮ್ ಭಾಳ ಚೆನ್ನಾಗಿದೆ ഇപ്പോൾ ചക്കയുടെ പല വിധങ്ങൾ ഞങ്ങൾ കണ്ടുകൊണ്ടിരിക്കുകയാണ് ഇപ്പൊ ഇവിടെ എന്താണ് സ്പെഷ്യൽ ചക്ക ചില്ലി ചക്ക കട്ട്ലേറ്റ് അത് എങ്ങനെ ഉണ്ടാക്കുന്നതെന്നൊന്ന് പറഞ്ഞുതരും അത് ചക്ക ചെറുതായിട്ട് അരിഞ്ഞിട്ട് മുളക് പൊടി ഇവിടെ തന്നെ ഉണ്ടാക്കുന്നത് ഇവിടെ തന്നെ ഉണ്ടാക്കി എങ്ങനെയാ റേറ്റ് എല്ലാം എങ്ങനെയാണ് റേറ്റ് ഒരു പ്ലേറ്റ് 50 രൂപ 50 കട്ട്ലേറ്റ് ചില്ലി കട്ട്ലേറ്റ് ഒരു പീസ് 30 അപ്പൊ ഇപ്പൊ ഇന്ന് ആദ്യമാണ് കാസർഗോഡ് മഞ്ചേശ്വരത്തെ ആദ്യ ദിവസം എങ്ങനെയുണ്ട് റെസ്പോൺസ് എല്ലാം ഇല്ല കുറവ് ഇല്ല നമ്മുടെ അപ്പുറത്തുണ്ട് ചക്ക ഉൽപ്പന്നങ്ങൾ നിങ്ങൾ തന്നെ മുതലാളിയോട് അപ്പൊ കച്ചവടമാട്ടെ വരുന്നവര് ഏതായാലും ഇതൊന്ന് ട്രൈ ചെയ്യണം ചക്കയുടെ ചില്ലിയും
ಕಟ್ಲೆಟ್ ಓಕೆ നാളെ ഇനി ഉണ്ണിയപ്പം ഉണ്ട് ചക്കയുടെ ഉണ്ണിയപ്പം ഉണ്ണിയപ്പം ഉണ്ട് നാളെ വരുന്നവർക്ക് ഉണ്ണിയപ്പം ഉണ്ട്. താങ്ക് യു. ಹಲಸಿನಕಾಯಿದು ವಿವಿಧ ಐಟಮ್ಗಳನ್ನು ನಾವು ನೋಡಿ ಆಯ್ತು. ಇಲ್ಲಿ ಜಿಲೇಬಿ ಇದೆ, ಇದು ಹಲಸಿನಕಾಯಿ. ಹಲಸಿನ ಹಣ್ಣಿನ ಜಿಲೇಬಿ ಹೇಗೆ ಮಾಡೋದು ಸರ್? ನಾವು ಫಸ್ಟ್ ಬ್ರಹ್ಮಾವರದಲ್ಲಿ ಶುರು ಮಾಡಿದ್ದು. ಬ್ರಹ್ಮಾವರದಲ್ಲಿ ನಮ್ಮ ಮಾಡಿದ್ವಿ ನಾವು. ಅದ ನಂತರ ಈಗ ಎಲ್ಲ ಹಲಸಿನ ಮರದಲ್ಲಿ ಮಾಡ್ತಾ ಇದ್ದೇವೆ. ಅದು ಹಲಸಿನ ಹಲಸಿನ ಹಣ್ಣು ತಗೊಂಡು ಗ್ರ್ಯಾಂಡ್ ಮಾಡಿ ಮಿಕ್ಸಿಯಲ್ಲಿ ಗ್ರ್ಯಾಂಡ್ ಮಾಡಿ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿ ಹಣ್ಣನ್ನು ಜಾಸ್ತಿ ಹಾಕಿ ರೆಡಿ ಮಾಡಿ. ಇದು ಸಕ್ಕರೆ ಕಡಿಮೆ ಹಾಕೋದು ಹಲಸಿನಕಾಯಲ್ಲಿ, ಹಲಸಿನ ಹಣ್ಣು ಜಾಸ್ತಿ ಹಾಕೋದು, ಸಕ್ಕರೆ ಕಡಿಮೆ ಹಾಕೋದು. ಹೇಗಿದೆ ಸರ್ ರೇಟ್ ಎಲ್ಲ? ರೇಟು 1/4 ಕಿಲೋ 100 ರೂಪಾಯಿ, ಕಿಲೋ 400 ರೂಪಾಯಿ. ನಾರ್ಮಲ್ ಜಿಲೇಬಿ 320 ಉಂಟು, 80 ರೂಪಾಯಿ ಜಾಸ್ತಿ. ಇದಕ್ಕೆ ಜಾಸ್ತಿ ಜಾಸ್ತಿ ಮಾಡಿ. ಹಲಸಿನಕಾಯಿಯ ಜಿಲೇಬಿ ಇದೆ, ಬರುವಂಥವ್ರು ಅದನ್ನು ಕೂಡ ಟೇಸ್ಟ್ ಮಾಡ್ಬೋದು. ಇದನ್ನು ಮಾಡುವಂಥ ವಿಧಾನ ಕೂಡ ಇಲ್ಲಿ ಅವರು ಹೇಳಿದರು, ನೋಡ್ತಾ ಇದ್ದೀರಾ ನೀವು. ಇದು ಇವತ್ತು ಫಸ್ಟ್ ಡೇ ಸರ್, ಹೇಗಿದೆ? ತುಂಬ ಒಳ್ಳೆಯಾಗಿದೆ. ಇನ್ನು 2 ದಿನ, ನಾಳೆ ಸಂಡೇ ಮತ್ತು ನಾಳೆ ಉಂಟಲ್ಲ, 2 ದಿನ ಉಂಟು. ಮತ್ತೆ ಇವತ್ತು ಫಸ್ಟ್ ದಿನ ಜನರು ತುಂಬ ಒಳ್ಳೆ ವ್ಯಾಪಾರ ಆಗಿ. ಥ್ಯಾಂಕ್ ಯು. म्हणजे परत आयटम पूरा टेस्ट मलतारा इंचुंडे वो पूरा टेस्ट ఇంట్లో గోబీ మంత కబాబ్ మంత ఒక జిలేబీ మంత ನನ್ನ ಮನ್ಕೊಡೋದು ನಾನು ಎಲ್ಲಡೆ ಹೋಗಿ ಇರು ಮನ್ಕೊಂಡು ಎಲ್ಲಡೆ ಹೋಗಿ ಟ್ರೈ ಮಲ್ಪರ ಇಂಚ ಮಲ್ಪುನಿ ಬಾಲ್ ಕೇಂಡಾರ ಅಕ್ಲೆ ಕೇಂಡಾರ ಇಂಚ ಮಲ್ಪುನಿ ಇಂಚುಂಡು ರೇಟ್ ಪೂರ ಇಂಚು ನಮ್ಮ ಮಂಜೇಶ್ವರದೊಂದು ಸುರುತ ಸರ್ ತಿಂತೋದು ಇಂಚ ಖುಷಿ ಆಗ್ತದೆ ಮಾತೆಲ್ಲ ಬರೋದು. ಥ್ಯಾಂಕ್ ಯು. ಇಲ್ಲಿ ಒಂದಷ್ಟು ಹಲಸಿನ ಐಸ್ ಕ್ರೀಮ್ ಇದೆ. ಯಾವುದೆಲ್ಲ ಫ್ಲೇವರ್? ಇದು ನಾವು ಮೂಲತಃ ತೆಂಗಿನ ಹಾಲಿಂದ ಮಾಡಿರೋದು. ನಾವು ಯಾವುದೇ ಡೈರಿ ಮಿಲ್ಕ್ಗಳನ್ನು ಬಳಸಲ್ಲ. ಇದು ವೇಗನ್ ಐಸ್ ಕ್ರೀಮ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು ಇಲ್ಲ, ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಕಲರ್ ಇಲ್ಲ. ಹಾಲಿನ ಬದಲು ನಾವು ನೀರು ಬೆರೆಸದ ತೆಂಗಿನ ಹಾಲನ್ನು ಬಳಸ್ತೀವಿ. ಈಗ ನಾನಿಲ್ಲಿ ತಂದಿರೋದು ಹಲಸಿನ ಹಣ್ಣಿಂದು ಐಸ್ ಕ್ರೀಮ್ ಇದೆ, ಮಾವಿಂದಿದೆ, ತೆಂಗಿನ ಹಾಲು ಮಾವು ಮಿಶ್ರಣ. ನಾನು ಯಾವ ಐಸ್ ಕ್ರೀಮ್ ಹೇಳ್ತೀನೋ ಅದು ಮೂಲತಃ ತೆಂಗಿನ ಹಾಲು. ಚಿಕ್ಕು ಹಣ್ಣಿದೆ, ಸೀಬೆ ಹಣ್ಣಿದೆ, ಚಾಕ್ಲೇಟ್ ಇದೆ. ಚಾಕ್ಲೇಟ್ ಅಂತಂದರೆ ನಿಜವಾದ ಕ್ಯಾಂಪೋದವರ ಕೋಕೋ ಪೌಡರನ್ನು ಬಳಸಿ ಮಾಡಿರೋದು. ಇನ್ನು ಎಳ್ನೀರು ಐಸ್ ಕ್ರೀಮ್ ಇದೆ. ಹೇಗೆ ರೇಟ್ ಎಲ್ಲ? ಇದು 60 ರೂಪಾಯಿಗೆ ನಾವು ಒಂದು ಕಪ್ ಈ ಥರ ಕಪ್ಪಲ್ಲಿ ಕೊಡ್ತಾ ಇರೋದು. ಇದರಲ್ಲಿ 2 ವೆರೈಟಿ ಹಾಕ್ಕೊಡ್ತೀವಿ. ಒಬ್ಬರು ಇಷ್ಟ ಇದ್ರೆ ಒಂದೇ ವೆರೈಟಿ ತೊಗೊಳ್ಬೋದು, 2 ವೆರೈಟಿ ತೊಗೊಳ್ತಕ್ಕಂಥ ಅವಕಾಶ ಕೂಡ ಇದೆ. ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಮಂಜೇಶ್ವರದವರೆಲ್ಲ ಹೇಗಿದ್ದಾರೆ? ಫೈನ್. ಓಕೆ, ಥ್ಯಾಂಕ್ ಯು. ಕ್ವಾಲಿಟಿ ಬಗ್ಗೆ ಗಮನ ಕೊಡ್ತಾರೆ, ಖುಷಿಯಾಗಿದೆ. ಆಮೇಲೆ ನಮ್ಮದು ಇನ್ನೊಂದು ಹೊಸದು ಇದು ಲಾಂಚ್ ಮಾಡ್ತಾ ಇದ್ದೀವಿ. ಇದು ನಾವು ಮೈಸೂರಿಂದ ಬಂದಿರೋದು. ನಾವು CFTRF
ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿ ನಾವು ಇನ್ಕ್ಯುಬೇಟು ಅಲ್ಲೆಲ್ಲ ಇದು ಮಾಡಿ ಡೆವಲಪ್ ಮಾಡಿರೋದು. ಇದು ತೆಂಗಿನ ಹಾಲು ಮತ್ತು ಡೈರಿ ಮಿಲ್ಕ್ ಮಿಶ್ರಣದ ಒಂದು ಪದಾರ್ಥ. ಇದು ಅಮೃತಫಲ ಅಂತ ಈಗಾಗಲೇ ಕರೀತಾರೆ ಇದಕ್ಕೆ. ಅದನ್ನು ನಾವು ಇವತ್ತು ಲಾಂಚ್ ಮಾಡಿದ್ದೀವಿ. ಓಕೆ, ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನೋಡಿ, ನೀವು ಟೇಸ್ಟ್ ನೋಡಿ ಹೇಗಿದೆ ಅಂತ. ಆಮೇಲೆ ಇನ್ನೊಂದಿರೋದು ನಮ್ಮದು ವರ್ಜಿನ್ ಕೊಕೊನಟ್ ಆಯಿಲ್. ಇದು CFTRI ಇಂದ ಟೆಕ್ನಾಲಜಿ ತೊಗೊಂಡು ಮಾಡಿರೋದು. ತೆಂಗಿನ ಹಾಲಿಂದ ನಾವು ಬೆಣ್ಣೆ ಹಾಕಿ ಅದರಿಂದ ಯಾವುದೇ ಹಂತದಲ್ಲೂ ಬಿಸಿ ಮಾಡದೆ ಆಯಿಲ್ ತೆಗಿತೀವಿ. ಸೆಂಟ್ರಿಫ್ಯೂಗಲ್ ಪ್ರೊಸೆಸ್. ಹೌದು. ಇದು ಅಮೃತ ಫಲ ಒಳ್ಳೆಯದು. ಇದು ವರ್ಜಿನ್ ಕೊಕೊನಟ್ ಆಯಿಲ್. ಇವತ್ತು ಮೊದಲನೇ ದಿನ, ನಾಡಿದ್ದು 12ವರೆಗೆ ನೀವಿದ್ದೀರಿ. ಒಳ್ಳೆ ವ್ಯಾಪಾರ. ಥ್ಯಾಂಕ್ ಯು. ನೋಡಿ, ಐಸ್ ಕ್ರೀಮ್ ಟೇಸ್ಟ್ ನೋಡಿ. ಚಕ್ಕಂಡೆ ಎಡ್ಬೆಟ್ಟು ಚಕ್ಕರೆ ಬರ್ತದೆ. ಸೋಪ್ ನಟ್ಟು ಜಿಲೇಬಿ ಹೊರಡ್ತು ನಾನಿಪ್ಪಳ ಇದು ಸಂಗಡಿ എങ്ങനെയുണ്ട് ഈ മഞ്ചേശ്വര ഈ ഹലസിന മേള? ഹലസിന മേള സൂപ്പർ ഉണ്ട്. അതെല്ലാം ഐറ്റം തന്നെ ഉണ്ട്. റേറ്റ് കുറച്ച് അധികം ഉണ്ട്. ഐറ്റം നല്ല ഇരിക്കുന്നതാണ്. അപ്പോൾ ഇന്ന് മാത്രമല്ല, ഇനി 12 ഉണ്ട്. 12 ಇದು ನಾನು ಬರ್ಬಾರಿ ಇದು ವಿಡಿಯೋ ಪುನಃ ಮಸ್ತ್ ಜನ ಉಳ್ಳೇ ನಮ್ಮ ಮಂಜೇಶ್ವರ ಕಾಸರಗೋಡು ಆಲ್ ಓವರ್ ಕೇರಳ ಕರ್ನಾಟಕ ಮಾತು ತುಪ್ಪೆ ಅಗ್ಲದಾದ ಅಂತ ಅక్కడ ಮಾತೆಲ್ಲ ಬರ್ತದ ತೂದು ಬಡೆನ ಮೂರು ಜೊತ್ತದು ಖುಷಿ ವಾರ್ಡ್. ಥ್ಯಾಂಕ್ ಯು. ಇಲ್ಲಿ ನಮಗೆ ಹಲಸಿನದ್ದು ಶೇಕ್. ಹೌದು, ಮಿಲ್ಕ್ ಶೇಕ್ಸ್ ಇದೆ, ನ್ಯಾಚುರಲ್ ಮಿಲ್ಕ್ ಶೇಕ್ಸ್ ಇದೆ. ಹಲಸು ಮತ್ತೆ ಮಾವು ಮೇಳ ಇರೋದ್ರಿಂದ ಹಲಸಿಂದು ಮತ್ತೆ ಮಾವಿನ ಮಿಲ್ಕ್ ಶೇಕ್ ತಂದಿದ್ವಿ. ಮತ್ತೆ ಅದ್ರದ್ದು ಲಸ್ಸಿ ಕೂಡ ಉಂಟು. ಹಲಸಿನ ಲಸ್ಸಿ ಮತ್ತೆ ಮಾವಿನ ಲಸ್ಸಿ ಇದೆ. ಮತ್ತೆ ನೇರಳೆ ಮತ್ತೆ ಪೇರಳೆ ಮಾವು ಹಲಸಿನ ಶಾರ್ಟ್ಸ್ ಇದೆ. ಚಿಕ್ಕದು ಶಾರ್ಟ್ಸ್ ಬರ್ತದೆ, ಪಿಕ್ಚರ್ ಅಲ್ಲಿ ನೋಡಿ ಕಾಣ್ಬೋದು. ಅದು ಉಪ್ಪು ಖಾರ ತಾಗಿಸಿ ಲೋಟಕ್ಕೆ ಹಾಕಿ ಡೈರೆಕ್ಟ್ ರಾ ಪಲ್ಪ್ ಮಾಡಿ ಪಲ್ಪನ್ನ ಗ್ರೈಂಡ್ ಮಾಡಿ ಕೊಡುವಂಥದ್ದು. ಇಲ್ಲೇ ರೆಡಿ ಮಾಡಿ ನೀವು ಎಲ್ಲ ಫ್ರೆಶ್ ಆಗಿಲ್ಲ ಸರ್, ನಾವು ಹಣ್ಣನ್ನೇ ಹಾಕುವಂಥದ್ದು. ನೋಡಿ, ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಕೂಡ ಇದೆ. ಮಿಲ್ಕ್ ಶೇಕಿಗೆ ಹಾಲು ಮತ್ತೆ ಹಣ್ಣು ಹಾಕಿ ಮಾಡುವಂಥದ್ದು. ಲಸ್ಸಿಗೂ ಕೂಡ ಅಷ್ಟೇ ಮೊಸರು ಹಾಕಿ ಮಾಡೋಂಥದ್ದು. ರೇಟ್ ಎಲ್ಲ ಇದೆ ಸರ್ 50 ರೂಪಾಯಿ ಮಿಲ್ಕ್ ಶೇಕ್ ಇದೆ. ಲಸ್ಸಿ ಎಲ್ಲ ಒಂದು 60 ರುಪೀಸ್ ಉಂಟು, 60 ರೂಪಾಯಿ ಉಂಟು. ಶಾರ್ಟ್ಸ್ ಎಲ್ಲ ಈ ಗ್ಲಾಸಲ್ಲಿ ಕೊಡ್ತೀವಿ, 40 ರೂಪಾಯಿ ಇದೆ. ರಾ ಪಲ್ಪ್ ಇರುತ್ತೆ, ಹಾಗಾಗಿ 40 ರೂಪಾಯಿ ಇದೆ. ನಿಮ್ಮೂರು? ಸರ್ ನಾವು ಮೈಸೂರಿಂದ ಬಂದಿದ್ದೀವಿ. ಅದ್ರ ಜೊತೆಗೆ ನ್ಯಾಚುರಲ್ ಐಸ್ ಕ್ರೀಮ್ ಕೂಡ ಇದೆ ಸರ್. ಅಪ್ಸರ ಐಸ್ ಕ್ರೀಮ್ ಅಂತೇಳಿ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗ್ತದೆ. ನಮ್ಮ ಭಾರತ ದೇಶದ ಮೊದಲ ಹ್ಯಾಂಡ್ ಮೇಡ್ ಕೈಯಲ್ಲಿ ಮಾಡುವಂಥ ನ್ಯಾಚುರಲ್ ಐಸ್ ಕ್ರೀಮ್ ಇದು. ಮಂಗಳೂರಲ್ಲಿ 3 ಬ್ರಾಂಚಸ್ ಇದೆ ಅವ್ರದ್ದು, ಮಂಗಳೂರಲ್ಲಿ. ಮತ್ತೆ ನಾವಿಲ್ಲಿ ಆ ಐಸ್ ಕ್ರೀಮ್ನ ಇಲ್ಲಿ ತಂದಿದ್ವಿ. ಹಲಸು, ಮಾವು, ಬೊಂಡ, ನೇರಳೆ ಮತ್ತೆ ಪೇರಳೆ ಐಸ್ ಕ್ರೀಮ್ ಕೂಡ ಅವ್ರದ್ದೇ ಫ್ಲೇವರ್ 5 ಫ್ಲೇವರ್ ತಂದಿದ್ವಿ. 160 ಫ್ಲೇವರ್ಸ್ ಉಂಟು ಅವ್ರದಲ್ಲಿ. ಅದರಲ್ಲಿ ಸದ್ಯಕ್ಕೆ 5 ಫ್ಲೇವರ್ ಮಾತ್ರ ತಂದಿದ್ವಿ ಸರ್. ಹಾಗೆ ನೀವು ಬಹುಶಃ ಮಂಜೇಶ್ವರಕ್ಕೆ ಕಾಸರಗೋಡಿಗೆ ಮೊದಲನೇ ಬಾರಿಗೆ ಬರ್ತಾ ಇದ್ದೀರಾ, ಹೇಗಿದೆ ರೆಸ್ಪಾನ್ಸ್? ಸರ್ ನಾವು ಹಲಸು ಮೇಳಕ್ಕೆ ಇದು ಮೊದಲನೇ ಬಾರಿ ಬರ್ತಾರೆ ಮಂಜೇಶ್ವರ. ಯಾಕೆಂದ್ರೆ ಮಂಜೇಶ್ವರದಲ್ಲಿ ಹಲಸು ಮೇಳ ಕೂಡ ಇದು ಮೊದಲನೇ ಬಾರಿ ನಡೀತಾ ಇದೆ. ನಾವು ಇದಕ್ಕೆ ಮುಂಚೆ ಜಾತ್ರೆಯಲ್ಲಿ ಮಾಡಿದ್ವಿ, ಮಾಡ ಜಾತ್ರೆಯಲ್ಲಿ ಒಂದ್ಸರಿ ಅಂಗಡಿ ಹಾಕಿದ್ವಿ. ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ, ಬರ್ತಾ ಇದ್ದಾರೆ. ಬರ್ಸಿನ ಕ್ರೌಡ್ ಇವತ್ತು ಶುಕ್ರವಾರ ಇರೋದ್ರಿಂದ ಆಫೀಸ್ ಡ್ಯೂಟಿ ಎಲ್ಲ ಮುಗಿಸಿ ನಂತರ ಜನ ಕ್ರೌಡ್ ಬರೋಂತ ನೋಡ್ಬೇಕು ಸರ್. ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀವಿ. ಬೆಳಗಿನ ಸಾಧಾರಣವಾಗಿ ವ್ಯವಹಾರ ನಡೀತಾ ಉಂಟು. ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಏನೋ ಸ್ವಲ್ಪ ಜನ ಬರೋದಿಲ್ಲ. ಬರುವವರು ದಯವಿಟ್ಟು ಇಲ್ಲಿ ಶೇಕ್ಸ್ ಇದೆ, ಹಲಸಿಂದಿದೆ, ಮಾವಿಂದಿದೆ, ಅಲ್ಲದೆ ನೀವು ಹೇಳಿದಂಥ 5 ಫ್ಲೇವರ್ ಇರುವಂಥದ್ದು ಬೇರೆ ಐಸ್ ಕ್ರೀಮ್ ಕೂಡ ಇದೆ. ಎಲ್ಲರೂ ಬಂದರೆ ಅದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಹಲಸಿನ ಮೇಳ ಮಂಜೇಶ್ವರದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಹಲಸಿಂದ ಯಾವುದೆಲ್ಲ ಐಟಮ್ ಇದೆ ಸರ್? ಇಲ್ಲಿ ಹಲಸಿನ ಹಣ್ಣಿನ ಚಿಪ್ಸ್ ಮಾಡ್ತೇವೆ, ಹಲಸಿನ ಹಪ್ಪಳ, ಮತ್ತೆ ಹಲಸಿನ ಹಣ್ಣಿನ ಜಿಲೇಬಿ, ಮತ್ತೆ ಕಜ್ಜಾಯ, ನಮ್ಮ ಕಡೆ ಅತ್ರಸ್ ಅಂತ ಹೇಳ್ತಾರೆ. ಅದೆಲ್ಲ ಎಷ್ಟು ಐಟಮ್ ಹಲಸಿನ ಹಣ್ಣು. ಬಾಕಿ ಎಲ್ಲ ನಮ್ಮ ನಾರ್ಮಲ್. ಇದೆಲ್ಲವೂ ಕೂಡ ನೀವು ಬೇರೆ ಕಡೆಯಿಂದ ತಗೊಳ್ತೀರಲ್ಲ? ಅಲ್ಲ, ನಾವು ಮನೆಯಲ್ಲೇ ಮಾಡೋದೆಲ್ಲ. ಮನೆಯಲ್ಲೇ ಮಾಡಿ. ರೇಟ್ ಎಲ್ಲ ಹೇಗಿದೆ ಸರ್? ರೇಟ್ ಎಲ್ಲ ಈಗ ಮಾಮೂಲಿ, ಜಾಸ್ತಿ ರೇಟ್ ಇಡೋಕ್ಕಾಗಿಲ್ಲ ನಮ್ಗೆ. ಇಲ್ಲಿ ಅವ್ರದ್ದು ಇದಿದೆ, ಅವ್ರದ್ದು ಒಂದು ಟಾರ್ಗೆಟ್ ಇದೆ, ಆ ರೇಟಿಗೆ ಮಾರ್ಬೇಕು ನಾವು. ಮತ್ತೆ ನಮ್ಗೆ ಅಂದ್ರೆ ಇದು ಒಂದು ಇವೆಂಟ್ ಮಾಡೋದ್ರಿಂದ ನಮಗೆಲ್ಲ ಒಂದು ಜೀವನೋಪಾಯ ಒಳ್ಳೇದಾಯ್ತು. ಯಾಕಂದ್ರೆ ನಮ್ಗೆ 6 ತಿಂಗಳು ಮಾತ್ರ ಬಿಸ್ನೆಸ್ ಇರುತ್ತೆ. 6 ತಿಂಗಳು ಮನೇಲೆ ಕೂತ್ಕೊಳ್ಬೇಕು. ಈ ಮುಖ್ಯನ ನೀವು ಇದನ್ನ ಆಯೋಜನೆ ಮಾಡಿದ ಸಂಘಟಕರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ಇದು ನಮ್ಗೊಂದು ಜೀವನೋಪಾಯ. ಮತ್ತೆ ನಾವು ಮನೆಗೆ ಕೂತ್ಕೊಳ್ಬೇಕಿತ್ತು,
ಇದು ನಮ್ಮಂತ ಸಣ್ಣ ಸಣ್ಣ ಬೀದಿ ವ್ಯಾಪಾರದವರಿಗೆ ಒಂದು ಒಳ್ಳೆ ಒಂದು ಅವಕಾಶ ಇದೆ. ಇದು ಎಲ್ಲ ಜಿಲ್ಲೆಗಳಲ್ಲೂ ಆಗ್ಬೇಕು. ಈಗ ಎಲ್ಲ ಕಡೆಯಲ್ಲಿ ಆಗಬೇಕು ಅಂತೇಳಿ ನಮ್ಮ ಆಸೆ. ಮತ್ತು ಮೇಯ್ನಾಗಿ ಇದಕ್ಕೆ ಬೀದಿ ವ್ಯಾಪಾರದವ್ರಿಗೆ ಭಾಳ ಒಂದು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅವರು. ಅಂದರೆ ನಾವು ಈ ಮನೆಯಲ್ಲಿ ಮಾಡಿದ ಐಟಮ್ ನಾವು ಇಲ್ಲಿ ಮಾರ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾರ ಹತ್ರ ಅದು ಕೇಳಿದರೆ ನಿಮ್ಮದು ಬಿಲ್ ತಗೊಂಡು ಬಾ, ಅದು ಬ್ರ್ಯಾಂಡೆಡ್ ಇದೆಯಾ ಅದೆಲ್ಲ ಕೇಳ್ತಾರೆ, ನಮ್ಗೆ ಮಾರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಈ ಸಣ್ಣ ರೀತಿಯಲ್ಲಿ ಒಂದು ಜಿಲೇಬಿ ಎಲ್ಲ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ಲಿಕ್ಕೆ, ಒಬ್ಬರ ಜೀವನ ಹೋಗ್ತದೆ ಇದರಲ್ಲಿ. ಮತ್ತು ನಮಗೆ ಮಳೆಗಾಲದಲ್ಲಿ ಭಾರಿ ಕಷ್ಟ ಉಂಟು ನಮಗೆ. ಅಂದರೆ ನಾವು ಒಂದು ಇದು ನಿಮ್ಮ ಇದು ಬೆಳೆ ಅಡಿಕೆ ತೋಟ ಅದೆಲ್ಲ ಏನೂ ಇಲ್ಲ ನಮಗೆ. ನಾವೆಲ್ಲ ಸಣ್ಣ ಸಣ್ಣ ಮನೆಯಲ್ಲಿರೋದು. ನಮಗೆ ಇದೊಂದು ಜೀವನೋಪಾಯ. ಹಾಗಾದರೆ ಇಲ್ಲಿ ಮಂಜೇಶ್ವರದವರು ಇನ್ನು ಬರ್ತಾ ಇದ್ದಾರೆ. ಇವತ್ತು ಮೊದಲನೇ ದಿನ, ಇನ್ನು 12 ತಾರೀಕುವರೆಗೆ ಇದೆ. ಬರುವಂಥವ್ರು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ. ಇಲ್ಲಿ ಹಲಸಿನ ಐಟಮ್ ಕೂಡ ಇದೆ, ನಾರ್ಮಲ್ ಎಲ್ಲ ಹೋಮ್ ಮೇಡ್, ಎಲ್ಲ ಹೈಜಿನಿಕ್ ಆಗಿರುವಂಥ ಬೇಕರಿ ಐಟಮ್ ಕೂಡ ಇದೆ. ಎಲ್ಲ ಐಟಮ್ ಇದೆ. ಮತ್ತು ಮಂಜೇಶ್ವರದಲ್ಲಿ ಒಂದು ಒಳ್ಳೆ ವ್ಯಾಪಾರ ಆಗ್ಬೋದಂತ ಒಂದು ಆಸೆ ಇಟ್ಕೊಂಡಿದ್ದೇವೆ. ಯಾಕೆಂದರೆ ಬೆಳಗಿಂದ ನೋಡ್ತಾ ಇದ್ದರೆ ಒಂಥರ ಜನ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಿದೆ. ಅದೊಂದು ಭಾರಿ ಖುಷಿ ಆಗ್ತಾಯಿದೆ. ಈ ಒಂದು ಈವೆಂಟನ್ನು ಮಾಡಿದವರಿಗೂ ಮತ್ತು ನಮ್ಮ ವಾಹಿನಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ವ್ಯಾಪಾರ ಆಗಿ ಮಂಜೇಶ್ವರದಕ್ಕಲಿಗೆ ಅತನ್ನ ನಮ್ಮ ತುಳುನಾಡದಕ್ಕಲಿಗೆ ಲಕ್ಷ್ಮಕ್ಕನ ಮರಪರ ಮಾತೆಗಳ ಪರಿಚಯ ಇತ್ತು. ನಾನು ನಮ್ಮ ಹಲಸಿನ ಮೇಳೆಲ್ಲ ಲಕ್ಷ್ಮಕ್ಕ ಉಳ್ಳಿದೆ. ನಮ್ಮ ಮೂಲ ಈ ನೆಟ್ಟಿ ದಾದೋಗರು ಉಂಟು ಕೆಲಸ ಬೆಲ್ಲತ ಬಾಲೆ ಆಕ್ಚುಲಿ ನಾನು ಚರ್ಮುರಿ ಪಾಡ್ದ ಪಂಡೆಂತೆ ಆಲ್ರೆಡಿ ಒಂದು ಜನಕ್ಕೆ ಕೊಡ್ತಾ ಪಂಡೆ ಒಕ್ಕ ನಮ್ಮ ಮಂಜೇಶ್ವರದ ಕೂಡ ರಿಕ್ವೆಸ್ಟ್ ಮಲ್ತದು ನೀರು ಬಲ್ಲೆ ತೂಕ ಇಲ್ಲಿ ಚರ್ಮುರಿ ನೆಲ್ಲೆ ಚರ್ಮುರಿ ಪಾಡ್ಲೆ ಯಾನ್ ನೀನು ಸ್ಪೆಷಲ್ ಪಂಡ ಅವು ಕಡ್ಲೆದ ರಾಜಸ್ಥಾನ್ ಸ್ಪೆಷಲ್ ಒಕ್ಕ ಚಕ್ಕುಳಿದ ಒಂದು ಸ್ಪೆಷಲ್ ಐಟಮ್ ಅವು ಕೇರಳ ಕೊಟ್ಟಿರುವುದು ಕಲ್ತರು ಬರ್ತೀವಿ ಕೊಟ್ಟಿರ್ಬೋದು ಕಲ್ತರು ಬರ್ತೀವಿ ಐದು ಸೀಕ್ರೆಟ್ ಬುಡ್ದುವರು ಪೂಜಾರಿ ಐತಿ ನಮ್ಮ ಮೂಲ ಮಂಜೇಶ್ವರದು ಹೊರಕ ಖುಷಿ ಪಂಡ ಮಂಜೇಶ್ವರದಲ್ಲಿ ಈರು ಬಲೆಯಿಂದ ದಾಯಿಗೆ ಬಂದ್ಬಿರ ಪಂಡ ಮಸ್ತ್ ಚರ್ಮುರಿದ ಅಂಗಡಿ ಅಂಡ ಲಕ್ಷ್ಮಣ ಅಕ್ಕ ಮನ್ಪುನಂಚಿನ ಚರ್ಮುರಿ ತಿಂದ್ರೆ ಒಂದು ಟೇಸ್ಟ್ ಬೇತೆ ಇಂಜುಂಡು ಬೇರೆ ಕೂಡ ಎಂಡ ಅವಳು 16 ತಾರೀಕು ಮುಟ್ಟೋಣ ಅಲ್ಲಡೆ ಬೇರೆ ಅವಳು ಲಕ್ಷ್ಮಕ್ಕನ ಈರ್ಲ ಮರ ಪೊಡ್ಸಿ ಬರ್ತಾರಡ ನಮ್ಮ ಊರ್ದಾರೆ ಬಾಕಿದ ಐಟಮ್ ಮಾತ ಉಂಡು ಕರ್ನಾಟಕದಲ್ಲಿ ಮಾತ ಉಳ್ಳೇರಿ ಕೇರಳದಕ್ಕೆಲ್ಲ ಉಳ್ಳೇರಿ ಅಂಡ ಲಕ್ಷ್ಮಕ್ಕೆ ಒಂಜಿ ಪ್ರತ್ಯೇಕ ಒಂಜಿ ನಿಕ್ಲು ಬೇರೆ ಒಂದು ಕುರು. ಥ್ಯಾಂಕ್ ಯು. ದಾದಾಪುರದ ಇರ್ತಾರೆ ಇದು ಎಂಕಲೆ ಐಸ್ ಕ್ರೀಮ್ ತೆತ್ತೊಂದುಲ್ಲ ಸೋಪ್ ತೆತ್ತ ಡ್ರೆಸ್ ತೆತ್ತ ಅಂದ್ರೆ ನಮ್ಮ ರೇಟ್ ಅಂತ ರೇಟ್ ಎಂತ ನಮ್ಮ ನಾರ್ಮಲ್ ಮಾರ್ಕೆಟ್ ಹಿಡಿದು ಮಾರ್ಕೆಟ್ ಹಿಡಿದು ಅಂತ ಕಡಿಮೆ ತೆಗಿಲ್ಲ. ಕೆಲವು ಐಟಮು ಕಾಸ್ಟ್ಲಿ ಹೋಗಿಲ್ಲ, ಕೆಲವು ಐಟಮ್ ಕಡಿಮೆ ತೆಗಿಲ್ಲ. ಆ ರೀತಿ ಕಲರ್ದ ಐಸ್ ಕ್ರೀಮ್ ಕೊಡ್ತಾರೆ ಟೇಸ್ಟ್ ಮಾಡಿ ತುಡುಪಲ್ಲಿ ಮ್ಯಾಂಗೋ ವೆರೈಟಿ ಓಕೆ ಅಪ್ಪ ನನ್ನ ಮಸ್ತ್ ಉಂಡು ಐಟಮ್ ಮಾತ ತೊಗೊಂಡ್ಬೋಲಿ ಎತ್ತೊಂಬೋಲಿ. ನಾವು ಒಂದಷ್ಟು ಐಟಮ್ ಅನ್ನು ನೋಡ್ತಾ ಬಂದ್ವಿ. ಇಲ್ಲಿ ಏನು ಐಟಮ್ ಇದೆ ಸರ್? ಸರ್ ಇದು ನಾವು ಬೆಳಗಾವಿ ಡಿಸ್ಟಿಕ್ ಒಣಗದಿಂದ ಬಂದಿರುವಂಥದ್ದು. ನಮ್ಮ ಕಡೆ ವಿಶೇಷತೆ ಏನಂದ್ರೆ ಅಗಸಿ ಒಳಗೆ ಇವಾಗ ಅಕ್ಕಿ ಒಳಗೆ 2-3 ಥರ ಏನು ವಿಶೇಷತೆ ಬರ್ತದಲ್ಲ, ಸೊ ಅಗಸಿ ಒಳಗೆ ಒಂದು 2 ಥರ ವಿಶೇಷತೆ ಬರ್ತದೆ. ಸೊ ಒಂದು ಅಗಸಿ ಬಂದ್ಬಿಟ್ಟು ನಾವು ಹಿಂಡಿ ಮನೇಲಿ ಚಟ್ನಿ ಮಾಡ್ಕೊಂಡು ತಿಂತೀವಲ್ಲ, ಅದು ಒಂತಳಿನೇ ಬೇರೆ ಬರ್ತದೆ. ನಮ್ಮ ಹತ್ರ ಇರುವಂಥ ಸೀಡ್ಸ್ ಏನಿದೆಯಲ್ಲ ಇದಕ್ಕೆ ಔಷಧ ಅಗಸಿ ಅಂತ ಕರೀತಾರೆ. ಆ ಔಷಧ ಅಗಸಿಗೆ ಬಂದ್ಬಿಟ್ಟು ನಾವು ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಇಟ್ಸ್ ಮೀನ್ KIDB ಇಂಡಸ್ಟ್ರಿಯಲ್ ಏರಿಯಾ ನಮ್ಮದು ಬೆಳಗಾವಿ ಒಣಗಾದಿ ಅಲ್ಲ, ಅಲ್ಲಿ ನಾವು ಕೈಗಾರಿಕಾ ಸಂಸ್ಕರಣಾ ಒಲಿ ಅಂತ ಬರ್ತಲ್ಲ, ಇವಿ ಇಂಡಸ್ಟ್ರಿಯಲ್ ಓವನ್ ಅಂತ ಬರ್ತಲ್ಲ, ಅಗಸಿಗೆ 8 ಆಯುರ್ವೇದಿಕಗಳು ಹಾಕಿ ಎಷ್ಟು ಟೆಂಪ್ರೇಚರ್ ಇರಬೇಕು ಆ ಟೆಂಪ್ರೇಚರ್ ಒಳಗೆ ನಾವು ಇದನ್ನ ಏರ್ ಫ್ರೈ ಮಾಡಿರುವಂಥ ಅಗಸಿ ಕಾಳುತ್ತೆ. ಸೊ ಇದು ರಾತ್ರಿ ಊಟ ಆದ್ಮೇಲೆ ತಿನ್ನೋದ್ರಿಂದ ನಮ್ಮಲ್ಲಿ ನಮ್ಮ ಬಾಡಿ ಒಳಗೆ ಬ್ಯಾಡ್ ಎಸೆನ್ಸಿಯಲ್ ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡ್ತದೆ, ರಕ್ತ ಶುದ್ಧೀಕರಣ ಮಾಡ್ತದೆ, ನಮ್ಮ ಹಾರ್ಟ್ ಸಪೋರ್ಟಿಂಗ್ ಒಂದು ಒಳ್ಳೆ ಸಪೋರ್ಟ್ ಕೊಡ್ತದೆ. ಓಕೆ, ಇದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೆಂಗಿರುತ್ತೆ, ನಿಮಗೂ ಕೂಡ ಗೊತ್ತಾಗುತ್ತೆ. ರೆಡಿ ಟು ಈಟ್ ಇರುತ್ತೆ ಇದು. ಹಾಗೆ ತಿನ್ಬೋದು. ರಾತ್ರಿ ಊಟ ಆದಮೇಲೆ ಡೈರೆಕ್ಟಾಗಿ 1 ಸ್ಪೂನನ್ನು ತಿಂದು ಮಲ್ಬೋದು ಸರ್.
ಏನೆಲ್ಲ ಯೂಸ್ ಇದೆ ಅಂತ ಹೇಳಿದ್ರೆ ಸರ್ ಇದು ವೆಯ್ಟ್ ಲಾಸ್ಗೆ, ಕೊಲೆಸ್ಟ್ರಾಲ್, ಹಾರ್ಟ್ ಸಪೋರ್ಟ್ ಸಪ್ಲಿಮೆಂಟಿಗಾಗಲಿ, ನಮ್ಮ ಬಾಡಿ ಒಳಗೆ ಬ್ಯಾಡ್ ಎಸೆನ್ಸಿಯಲ್ ಬ್ಲಾಕೇಜ್ ಏನಿರ್ತದಲ್ಲ ಅದನ್ನು ಕ್ಲಿಯರ್ ಮಾಡಿ ರಕ್ತ ಶುದ್ಧೀಕರಣ ಮಾಡೋಕ್ಕೆ ಮೀನದ ಎಣ್ಣೆ, ಇಟ್ಸ್ ಮೀನ್ ಫಿಶ್ ಆಯಿಲ್ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಷ್ಟೇ ಇಂಪಾರ್ಟೆಂಟ್ ಕೂಡ ನಮಗೆ ಫ್ಲಾಕ್ಸೀಡ್ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಎರಡರದೊಳಗೂ ಸಿಗೋದು ನಮಗೆ ಒಮೆಗಾ 3 ಅಂತಂದು. ಸರ್ ರೇಟ್ ಎಲ್ಲ ಹೇಗಿದೆ ಸರ್ ಇದು 200 ಗ್ರಾಮ್ಗೆ ಬಂದ್ಬಿಟ್ಟು 500 ಗ್ರಾಮ್ಗೆ 200 ರುಪೀಸ್ ಇದೆ, ಮತ್ತು ಇದು 200 ಗ್ರಾಮ್ ಬಂದ್ಬಿಟ್ಟು 100 ರುಪೀಸ್ ಇದೆ ಸರ್. ಎರಡು ಥರ ಕ್ವಾಲಿಟಿ ಏನಿದೆಯಲ್ಲ ಒಂದೇ ಇದೆ, ಬಟ್ ಕ್ವಾಂಟಿಟಿಯಲ್ಲಿ ರೇಟ್ ಕೂಡ ಡಿಫ್ರೆನ್ಸ್ ಆಗಿದೆ ಸರ್. ಎಸ್ ಸರ್. ಓಕೆ, ಬರುವಂಥವರು ಮಂಜೇಶ್ವರದ ನಮ್ಮ ಹಲಸಿನಕಾಯಿ ಮೇಳಕ್ಕೆ ಬರುವವರು ಇದನ್ನು ಟ್ರೈ ಮಾಡಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಒಳ್ಳೆ ವ್ಯಾಪಾರ ಆಗಲಿ. ಥ್ಯಾಂಕ್ ಯು. दादापुर ಐಟಮ್ ಇರ್ತಾರೆ, ಪರ್ಚೇಸ್ ಮಾಡ್ತಿದ್ದಿಲ್ಲ. दादापुर ಐಟಮ್ ಇರ್ತಾರೆ, ಮತ್ತೆ ಸಂಡಿಗೆ, ಕುಂಟು, ಈ ಹಲಸು ಮೇಲ ಮಂಜೇಶ್ವರದ ಒಂದು ಇತಿಹಾಸನೇ ಬದಲಿಸುವಂಚಿನ ಒಂದು ದಯಮಂಡ ಮಂಜೇಶ್ವರದ ಇತಿಹಾಸ ಫಸ್ಟ್ ಆದಪ್ಪು ಈ ಒಂದು ಹಲಸು ಮೇಲ ಇಂಚಿನ ಮೇಲ ಬರ್ಪುನು ಇಂಚಿನ ಮೇಲ ನಾನೆಲ್ಲ ಮಂಜೇಶ್ವರಡು ಬರೋಡು ಹಲಸು ಮೇಲ ಅದು ಪೂಜೆ ಮಾವಿನ ಮೇಲ ಕರ್ನಾಟಕ ದಕ್ಷಿಣ ಕನ್ನಡ ಆದಿತ್ತು ಅಂಚಿನ ಮೇಲ ಮಾತ್ರ ನಮ್ಮ ಮಂಜೇಶ್ವರ ಪಂಚಾಯತ್ ಎಲ್ಲ ಬರೋಡು. ಇತ್ತೆ ನಮ್ಮ ಏನೊಂದು ಬಂದಾಗ ಒಂಜಿ ಕಡೆ ಇಟ್ಟು ಪಂಡೇರು ಕರ್ನಾಟಕದಾರು ಆರು ಪಂಡೇರು ಇಂಚಿನ ಒಂಜಿ ಮೇಲಾಡ್ದು ಪಂಡಿದ್ದು ಎಲ್ಲೆಲ್ಲೇ ಬೀದಿ ಬದಿ ವ್ಯಾಪಾರಗಳಿಗೆ ಕ್ಲಿಯರ್ ಉಳ್ಳೇರು ಅಕ್ಲೆ ಕೊಂಚ ಹೆಲ್ಪ್ಫುಲ್ ಆಪೋಣ. അപ്പോൾ ಮಂಜೇಶ್ವರ ಮೇಳ ಅನ್ನಂಗೆ ನಮ್ಮ ಮಂಜೇಶ್ವರದಕ್ಕೆ ಒಂಚೂರು ಜಾಸ್ತಿ ಆದ್ಯತೆ ಕೊಡ್ತು ಅಂಚ ಮಲ್ಪ ವರ್ಷ ಖಂಡಿತವಾಗಲ್ಲ. ಮಂಜೇಶ್ವರದಲ್ಲ ಬೀದಿ ವ್ಯಾಪಾರಿನಕ್ಲಿಗೆ ಮಾತ್ರ ಟೆಂಚಿನ ಸ್ಟಾಲ್ ಕೊರಂದ ಅಕ್ಲನೆಲ್ಲ ಒಂತೆ ಅಕ್ಲಿಗೆ ವ್ಯಾಪಾರದ ಮುಖಾಂತರ ಒಂದೊಂದು ಇನ್ಕಮ್ ಆವು. ಮಂಜೇಶ್ವರದಲ್ಲ ಇಂಚಿನ ಬೇತೆ ಬೇತೆ ಸುಮಾರು ಬೀದಿ ವ್ಯಾಪಾರಿನಕ್ಲಿ ಅಕ್ಲೆಲ್ಲ ಒಂಜಿ ಇಂಚಿನೇ ಒಂಜಿ ಓವನ್ ಒಂಜಿ ಫೆಸ್ಟ್ ಮಂತ್ ಕೊರ್ಪುನ ಅಂಚಿನಕ್ಕೆ ಓಣಂ ಸಂತೆ ಮನ್ಪೇರು ಕುಟುಂಬ ಸ್ಥಿತ ಅಂಚಿನ ಅಕ್ಲೆಲ್ಲ ಒಂಜಿ ಇಂಚಿನ ಫೆಸ್ಟ್ ಮಂತ್ ನಂಡ ಉತ್ತಮ ಅಂತದ್ದು. ಇಲ್ಲಿ ಒಂದು ಬೇರೆನೇ ವಿಶೇಷ ಐಟಮ್ ಇದೆ, ಬಟ್ಟೆ ಒಗೆಯದೆ ಕಲೆ ತೆಗಿಬಹುದು ಅಂತೇಳಿ. ಇದು ಬಂದು ಈ ತರ ಕಲೆ ಇತ್ತು ಅಂತಂದ್ರೆ ಫಸ್ಟ್ ಇದು ಸ್ಟೈನ್ ರಿಮೂವರ್ ಅಂತ ಹೇಳಿ ಇದು ಫಸ್ಟ್ ಬಾಟಲ್ ಹಾಕ್ಬೇಕು. ಇದು ಹಾಕಿ ಒಂದು 5 ನಿಮಿಷ ಬಿಡ್ತು ಅಂದ್ರೆ ಕಾಫಿ, ಟೀ, ಸಾಂಬಾರ್ ಕಲೆ, ಎಣ್ಣೆ ಜಿಡ್ಡು, ಮಸಾಲೆ, ಎಲೆಡಿಕೆ, ಬೀಡ, ಗುಗ್ಗ ತಿನ್ನುವಂಥ ಫುಡ್ ಐಟಮ್, ಅರಶಿನ, ಕುಂಕುಮ ಕಲೆ ಇದ್ರು ನಿಮ್ಗೆ ಇದರೊಳಗೆ ರಿಮೂವ್ ಆಗುತ್ತೆ. ಇದ್ರಲ್ಲಿ ರಿಮೂವ್ ಆಗಿಲ್ಲ ಅಂದ್ರೆ 5 ನಿಮಿಷ ಬಿಟ್ಟು ಚಿಕ್ಕದಾಕಿ ಬಾಳೆಕರೆ, ಎಳ್ಳಿಕರೆ, ಪೆನ್ನಿನ ಕರೆ, 2 ಬ್ಲೆಡ್ ಕೂಡ ತೆಗಿಬೋದು. ಗ್ಲಾಸು, ಟೈಲ್ಸು, ಸ್ವಲ್ಪ ಲೆದರ್, ಮಕ್ಕಳು ಗೋಡಂಬಿ ಕಿಚ್ಚರು ರಿಮೂವ್ ಮಾಡ್ಬೋದು ಸರ್. ವೈಟ್ ಬಟ್ಟೆಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ, ಕಲರ್ ಬಟ್ಟೆಗೆ ಯೂಸ್ ಮಾಡ್ತೀನಿ ಅಂತಂದರೆ ಈ ಥರ ಬಟ್ಸಲ್ಲಿ ಟಚ್ ಮಾಡಿ ಕಾಲರ್ ಹಿಂದಗಡೆ ತೋಳ ಹತ್ರ ಪ್ಯಾಂಟ್ ಒಳಗಡೆ ಚೆಕ್ ಮಾಡಬೇಕು. ಬಟ್ಟೆ ಬಣ್ಣ ಹೋದ್ರೆ ಬೇಡ, ಆ ಬಟ್ಟೆ ಬಣ್ಣ ಹೋಗಿಲ್ಲ ಅಂದರೆ ಕಲರ್ ಬಟ್ಟೆಗೂ ಯೂಸ್ ಮಾಡ್ಬೋದು. ನೀವು 5 ವರ್ಷ 6 ವರ್ಷ ಎಕ್ಸ್ಪೈರಿ ಡೇಟ್ ಇಲ್ಲ ಸರ್. ಈಗ ಕಲೆ ರಿಮೂವ್ ಆಗುತ್ತೆ ನಾವು ನೋಡಿದ್ವಿ, ಆದರೆ ಒಂದು ಡೌಟ್ ಬರುತ್ತೆ, ನಮ್ಮ ಡ್ರೆಸ್ಸಿಗೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಸರ್, ಅದು ಬಣ್ಣ ಹೋಗುತ್ತೆ. ಅದಕ್ಕೆ ಹೇಳಿದ್ದು ಚೆಕ್ ಮಾಡಿ ಹಾಕ್ಬೇಕು, ಚೆಕ್ ಮಾಡಿ ಟೆಸ್ಟ್ ಮಾಡಿ ಎಲ್ಲಾದ್ರೂ ಒಂದು ಕಡೆ ಹಾಕ್ಬೇಕು. ಈಗ ತೆಗೆಯುವಾಗ 2 ಐಟಮು ತೆಗಿಬೇಕು. 150ಗೆ 2 ಬರುತ್ತೆ. ವ್ಯಾಪಾರ ಆಗಲಿ. ಥ್ಯಾಂಕ್ ಯು ಸರ್. ಸರ್, ನಾವು ಆದಿವಾಸಿ ಆಯಿಲ್ ಅಂತ ಅಲ್ಲಲ್ಲಿ ಆ್ಯಡೆಲ್ಲ ನೋಡ್ತಾ ಇರ್ತೀವಿ, ಟಿ ವಿಲಿ ನೋಡ್ತಿರ್ತೀವಿ, ಯೂಟ್ಯೂಬಲ್ಲಿ ನೋಡ್ತಿರ್ತೀವಿ. ನಮ್ಮ ಮಂಜೇಶ್ವರಕ್ಕೆ ನೀವು ಬಹುಶಃ ಮೊದಲನೇ ಬಾರಿಗೆ ಬಂದಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ. ಹೌದು ಸರ್, ನಮ್ಮದು ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ಸರ್. ನಮ್ಮದು ಮೈಸೂರು ಹಾಸನ ಸರ್. ನಮ್ಮದು ಪಕ್ಕ ಪ್ರಾಡಕ್ಟ್ ಒರಿಜಿನಲ್ ಇರುತ್ತೆ ಸರ್. 108 ಗಿಡಮಿಕ್ ಇರುತ್ತೆ ಸರ್. ಅದು ಆಯುರ್ವೇದ ಇರುತ್ತೆ ಸರ್, ಆಯುರ್ವೇದ ಇರುತ್ತೆ. ಕೆಲವರು ಜನ ನಮ್ಮ ಎಲ್ಲ ಕಸ್ಟಮರು ಆನ್ಲೈನ್ದಲ್ಲಿ ಇದು ಫೇಕ್ ಪ್ರಾಡಕ್ಟ್ ತರಿಸ್ಕೊಡ್ತಾರೆ ಸರ್, ಬೈ ಒನ್ ಗೆಟ್ ಒನ್ ಅಂತ. ಇದು 100 ರೂಪಾಯಿಗೆ 200 ರೂಪಾಯಿ ಸಿಕ್ಕತ್ತೆಲ್ಲ ಕಸ್ಟಮರ್ ತರಿಸ್ಕೊಂಡ್ಬಿಡ್ತಾರೆ ಸರ್. ಇದು ಫೇಕ್ ಪ್ರಾಡಕ್ಟ್ ಜೊತೆ ಸರ್. ಇದು ಆದಿವಾಸಿ ಸರ್. ನಮ್ಮದು ಪಕ್ಕ ಪ್ಯೂರ್ ಒರಿಜಿನಲ್ ಇರ್ತಾರೆ ಸರ್. ಉದುರೋದು 2-3 ದಿನಕ್ಕೆ ಸ್ಟಾಪ್ ಆಗುತ್ತೆ. ಅಗರ್ ಹಾಕಲ್ಲ, ಟ್ರುಂಡ್ ಹಾಕಲ್ಲ, ಉದುರೋಕಿಲ್ಲ, ಡ್ಯಾನ್ ಡ್ರಾಪ್ಸ್ ಸ್ಟಾಪ್ ಆಗುತ್ತೆ. ಹೀಟ್ ಗರ್ಮಿ ಉಷ್ಣ ತೆಗಿಯುತ್ತೆ, ಚೆನ್ನಾಗಿ ರೀಗೋರ್ದಾಗಿ ಕುದುರೆ ಬೆಳೆಯುತ್ತೆ ಸರ್. ನಾವು ಇಲ್ಲಿ ಪ್ರಚಾರ ಮಾಡೋಕೆ ನಾವು ಬಂದಿರೋದು ಸರ್. ಇಲ್ಲಿ ಅಂದರೆ ಒರಿಜಿನಲ್ ಪ್ರಾಡಕ್ಟ್ ಕಸ್ಟಮರ್ಗೆ ಮುಟ್ಟಿಸ್ಬೇಕಂದ್ರೆ ಬಂದಿರೋದು ಸರ್. ಇದು ಒರಿಜಿನಲ್ ಇರುತ್ತೆ ಸರ್. ಇದು 1500 ಇರುತ್ತೆ ಸರ್. ನಮ್ಮದು ಆನ್ಲೈನ್ ಪ್ರೈಸ್ ನಾವು 300 ರೂಪಾಯಿ ಡಿಸ್ಕೌಂಟ್ ಮಾಡಿ 1200ಗೆ ಕೊಡ್ತಿರೋದು ಸರ್. ನಮ್ಮದು 4 ನಂಬರ್ ಇರುತ್ತೆ ಸರ್. ನಮ್ಮದು ಯೂಟ್ಯೂಬ್ ಚಾನಲ್ ಇರುತ್ತೆ ಸರ್. ಅಷ್ಟು ಗ್ಯಾರಂಟಿ ಇರುತ್ತೆ ಸರ್. ಸರ್, ನೀವು ಹೇಳೋದು ಈಗ ಆನ್ಲೈನಲ್ಲಿ ಕೆಲವು ಫೇಕ್ ಪ್ರಾಡಕ್ಟ್ಸ್ ಎಲ್ಲ ಇದರ ಹೆಸರಲ್ಲಿ ಬರ್ತಾ ಇದೆ. ಹೌದು ಸರ್. ಹಾಗೆ ಮಂಜೇಶ್ವರದವರು ಆ ಫೇಕ್ ಪ್ರಾಡಕ್ಟ್ಸ್ ಅನ್ನ ಯಾವ್ದನ್ನ ತಗೊಳ್ಬೇಡಿ. ಇನ್ನು ಇವತ್ತಿಂದ ಮೊದಲುಗೊಂಡು 12ನೇ ತಾರೀಕುವರೆಗೆ ನೀವು ಇಲ್ಲಿದ್ದೀರಿ. ಒರಿಜಿನಲ್ ಪ್ರಾಡಕ್ಟ್ ಅನ್ನೇ ಇಲ್ಲಿಂದ ತಗೊಂಡು ಹೋಗ್ಬೋದು. ಹೌದು ಸರ್. ನಮ್ದು 3 ದಿನ ಹಲಸಿನ ಮೇಳ ಇರುತ್ತೆ ಸರ್. ನಮ್ಮ ಮಂಜೇಶ್ವರಿ ಹಲಸಿನ ಮೇಳ 3 ದಿನ ಇರುತ್ತೆ ಸರ್. ಒರಿಜಿನಲ್ ಪ್ರಾಡಕ್ಟ್ ತೊಗೊಂಡು ಬಂದರೆ ಸರ್ ಡೈರೆಕ್ಟ್ಲಿ ಹಲಸಿನ ಮೇಳದಲ್ಲಿ ಪ್ರಚಾರ ಮಾಡಿ ನೋಡಿ ಸರ್. ನಮ್ದು ಮಾಹಿತಿ ತೊಗೊಂಡ್ಬಿಡಿ. ಒರಿಜಿನಲ್ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ರಿಸಲ್ಟ್ ನೋಡಿ ಕಸ್ಟಮರ್ ಕೊಡಿ ಸರ್. ಅದು ಗ್ಯಾರಂಟಿ ಐತೆ ಸರ್ ನಮ್ದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್, ನಮ್ಮ ಯುವ ಪೀಳಿಗೆ
ಪುಸ್ತಕದಿಂದ ಸ್ವಲ್ಪ ದೂರ, ಸ್ವಲ್ಪ ಅಲ್ಲ ಬಹಳಷ್ಟು ದೂರ ಆಗಿ ಮೊಬೈಲ್ನಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ನೀವು ಪುಸ್ತಕ ಮೇಳವನ್ನು, ಈ ಮೇಳದಲ್ಲಿ ಪುಸ್ತಕವನ್ನು ಮಾರಾಟ ಮಾಡ್ತಾ ಇದ್ದೀರಿ. ಎಲ್ಲಿಂದ ಬಂದಿದೆ ಸರ್? ಉಡುಪಿಯಿಂದ ಬಂದು. ಉಡುಪಿ. ಯಾವ ಥರ, ಯಾವ ಕ್ಯಾಟಗರಿ ಎಲ್ಲ ಪುಸ್ತಕ ಇದೆ ಸರ್? ಇದೆ, ಎಲ್ಲ ಲೇಖಕರದ್ದು ಇದೆ. ಈಗ ರವಿ ಬೆಳಗೆರೆ ಅವ್ರದ್ದು, ಈಗ ಟ್ರೆಂಡ್ ಇರೋದು ರವಿ ಬೆಳಗೆರೆ ಅವ್ರದ್ದು, ಮತ್ತು ಭೈರಪ್ಪನವ್ರದ್ದು, ಕಾರಂತರದ್ದು, ಜಯಂತ್ ಕಾಯ್ಕಿಣಿ, ಆಮೇಲೆ ತೇಜಸ್ವಿ ಅವ್ರದ್ದು, ಕುವೆಂಪು ಅವ್ರದ್ದು ಎಲ್ಲ ಪುಸ್ತಕನೂ ಇದೆ. ಕೇವಲ ಹಲಸಿನಕಾಯಿ ಮೇಳ ಅಂತ ಹೇಳಿದ್ರೆ ತಿನ್ನುವಂಥ ವಸ್ತು ಮಾತ್ರ ಅಲ್ಲ, ನಮ್ಮ ಸ್ವಲ್ಪ ಜ್ಞಾನಕ್ಕೂ ಉಪಯೋಗವಾಗುವಂಥ ಪುಸ್ತಕಗಳಿಲ್ಲಿದೆ. ಈ ಮೇಳಕ್ಕೆ ಬರೋರು ಇದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಮಂಜೇಶ್ವರದಕ್ಕೆ ಒಂದು ಸುರುತ ಸರ್ತಿ ಹಲಸಿನಕಾಯಿ ಮೇಳವನ್ನು ಹೆಚ್ಚಿನ ಹಲಸಿನಕಾಯಿ ಮೇಳ ಬಂದಾಗ ಅಲ್ಪ ಕಲತನೆ ಐಟಮ್ ಉಪ್ಪು ಎನ್ನದಿರ್ತೀರಿ. ಆಗ ನಮ್ಮ ಈ ಮೇಳಡೆ ಒಂಚೂರು ಪ್ರಾಡಕ್ಟ್ಲು ಉಂಡು, ಯಾವ್ದಾದ್ರು ಉಂಟು ಸರ್? ಎಂಕಲ ಹೋಮ್ಮೇಡ್ ಮಸಾಲ ಫ್ರೈಮ್ ಪಣ್ಣದು ಇಲ್ಲ ಮುಲ್ಕಿಡ್ದು ಬೈದ ಓಂಜ್ ಮೆಜಾರಿಟಿ ಅವಡು ಓಂಜ್ ಕಲರ್ ಅವಡು ಓಂಜ್ ಅಜಯ್ ಮಾಡೋದು ಅಲ್ಲ ಪಾಡುದು ಇಲ್ಲ ಇಂಕ ಮಲ್ಪ ಸೇಮ್ ಪ್ರೊಸೆಸರ್ ಹಿಂಗೆ ಮಾಡ್ಬೋದು. ಇಂಕಲ ಫಿಶ್ ಫ್ರೈ ಉಂಡು, ಇಂಕಲ ಕಬಾಬ್ ಉಂಡು, ಅಂತ ಗ್ರೀನ್ ಮಸಾಲ ಉಂಡು, ಮತ್ತು ಮಟನ್ ಮಸಾಲ ಉಂಡು, ಸಾಂಬಾರು ಉಂಡು, ರಸಮ್ ಉಂಡು, ಮತ್ತು ಇನ್ನು ಒಪ್ಪತ್ತುಂಡು, ಗರಂ ಮಸಾಲ ಉಂಡು. ಇಲ್ಲ ಇಂಚ ಮಲ್ಪ ಸೇಮ್ ಪ್ರೊಸೆಸರ್ ಹಿಂಗೆ ಮಾಡ್ಬೋದು. ಓಂಜ್ ಮೆಜಾರಿಟಿ ಪುರದ ಅಲ್ಲ ಪಾಡು ರೇಟ್ ಪೂರ ರೇಟ್ ಪೂರ ರಿಸರ್ವ್ ಸರ್, ಬಾರಿ ಡಿಸ್ಕೌಂಟ್ ಉಂಟು. ಇಂಕಲ ಫಿಶ್ ಫ್ರೈಗೆ 200 ರೂಪಾಯಿ 120 ರೂಪಾಯಿ, ಕಬಾಬ್ ಸೇಮ್ ರೇಟ್. ಅವು ಮೇಳಕ್ಕೆ ಬಾಡದ ಮೇಳಕ್ಕೆ ಬಾರ್ದು ಪ್ರತಿಯೊಂದು ಮೇಳಗೆಲ್ಲ ಪಾಪ ಪ್ರತಿಯೊಂದು ಮೇಳ ರೆಸ್ಪಾನ್ಸಿಬಿಲಿಟಿ ಬೆನಕೆ ವೇಂಡಿದ ಒಲ್ಲ ಅಂತೇಳಿ ಅಂಚನೆ ಬೇತೆ ಮೇಲೆಲ್ಲ ಬರ್ತಾ ನಮ್ಮ ಬೆನಕೆ ವೇಂಡಿದ ಒಲ್ಲ ಬಿಡ್ತಿದ್ದ ನೀವು ಶಿವಮೊಗ್ಗ ಹೋಗಿದ್ದ ಅತ್ತೆ ರೆಸ್ಪಾನ್ಸಿಬಿಲಿಟಿ ಮಂಜೇಶ್ವರ ತೊಂದರೆ ಜಾವೊಂದುಂಟು. ಇನ್ನು ಫಸ್ಟ್ ಡೇ ನನ್ನ 2 days ಉಂಟು. ಶನಿವಾರ ಕಲ್ತಾರೆ ಮಾತಾಡ್ಲ ಬಲ್ಲಿ ಇಂಕೆಲ್ಲ ಮಾತು ಪ್ರಾಡಕ್ಟ್ ಇಲ್ಲ ಟೂಲೆ ಅಂಚನೆ ಟೈಮ್ ಅಂಚೆ ತೂದು ಬೇಗ ಪ್ರೋತ್ಸಾಹ ಬರಲಿ ಇಲ್ಲ ತಗೊಂಡು ಅವ ನಮ್ಮ ಮಂಜೇಶ್ವರದಾಗಲಿ ಅಡಿಗೆ ಮಲ್ಪುನೈಟ್ ಒಂಚೂರು ಟೈಮ್ ಇತ್ತು ಅವ ಅಕ್ಲಿಗೆ ಯೂಸ್ ಆಪುನಂಚಿನ ಪ್ರಾಡಕ್ಟ್ಸ್ ಬರ್ತನ ಈ ಕೌಂಟರ್ಲ ಒಂಜಿ ವಿಸಿಟ್ ಮಲ್ಪು. ಹಲಸಿನಕಾಯಿ ಮೇಳದಲ್ಲಿ ಇಲ್ಲೊಂದು ಕೌಂಟರ್ ಇದೆ ಸರ್, ಇಲ್ಲಿ ಏನೇನು ಐಟಮ್ ಇದೆ? ನಮ್ಮದು ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸ್ ಕೋಟ ಮೈಯಾಸ್. ನಮ್ಮಲ್ಲಿ ಹಲಸಿನ ಹಪ್ಪಳ, ಹಲಸಿನ ಚಿಪ್ಸು, ಹಲಸಿನ ಹಣ್ಣಿನ ಮಾಂಬಳ, ಹಲಸಿನ ಹಣ್ಣಿನ ಹಪ್ಪಳ, ಹಾಗೆ ಮಾವಿನ ಮಾಂಬಳ. ಸ್ಪೆಷಲ್ ಆಗಿ ನಮ್ಮದು ರಸಮ್ ಪೌಡರ್, ಸಾಂಬಾರ್ ಪೌಡರ್ ಇದೆ. ಅದಲ್ಲದೆ ನಿಮಗೆ ಆ್ಯಸಿಡಿಟಿ ಕಡಿಮೆ ಆಗೋದಕ್ಕೆ ಒಂದು ಪೌಡರ್ ಇದೆ, ಸ್ಟೊಮಾಕ್ ಅವೆಲ್ಲ ಅಂತ. ಆಮೇಲೆ ಆರ್ಗ್ಯಾನಿಕ್ ಆಗಿ ಮಾಡಿದಂಥ ಅಪ್ಪೆ ಮಿಡಿ ಉಪ್ಪಿನಕಾಯಿ ಇದೆ, ಜೀರಾ ಮಿಡಿ ಉಪ್ಪಿನಕಾಯಿ ಇದೆ. ಹಾಗೆ ಬಂದುಬಿಟ್ಟು ನಮ್ಮಲ್ಲಿ ತೆಂಗಿನೆಣ್ಣೆಯಿಂದ ಮಾಡಿದಂಥ ಹಲಸಿನ ಚಿಪ್ಸ್ ಇದೆ. ಈ ಪ್ರಾಡಕ್ಟ್ ನಿಮ್ಮ ನಾಲಿಗೆಯಲ್ಲಿ ಯಾವಾಗಲೂ ಸದಾ ಸವಿರುಚಿಯನ್ನು ವ್ಯಕ್ತಪಡಿಸ್ತದೆ. ಒಮ್ಮೆ ಊಟ ಮಾಡಿದರೆ ಇನ್ನೂ ಊಟ ಮಾಡಬೇಕೆನ್ನುವಂಥ ನೈಸರ್ಗಿಕವಾದಂತಹ ರುಚಿಯನ್ನು ಸದಾ ನಿಮ್ಮಲ್ಲಿ ಇರಿಸುತ್ತದೆ. ಸರ್ ರೇಟೆಲ್ಲ ಹೇಗೆ? ರೇಟೆಲ್ಲ ನಾವು ಮಾರ್ಕೆಟಲ್ಲಿ ಮಾರುವ ರೇಟನ್ನೇ ಕೊಡ್ತಾ ಇದ್ದೇವೆ. ಅಂದರೆ ಮಾರ್ಕೆಟಿಗಿಂತ ತುಂಬ ತುಟ್ಟಿಯಾಗಿ ನಾವು ಮಾಡ್ತಾ ಇಲ್ಲ. ನಮ್ಮದು ಒಂದು ಶಾಪ್ ಇದೆ, ನಾವು ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದೀವಿ ಅದೇ ರೇಟನ್ನು ಕೊಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಇದು ಶಾಪಿನಲ್ಲಿ 170ಕ್ಕೆ ಮಾರಿದರೆ ಅದರ ಮೇಲೆ 20 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಆ ಥರ ಮಾಡ್ತೇವೆ. ಹಪ್ಪಳ ಎಲ್ಲ 170 ಹಲಸಿನ ಹಪ್ಪಳ ಜನರಿಗೆ ಉಪಯೋಗ ಆಗಲಿ ಅಂತ ಮತ್ತೆ 20 ರೂಪಾಯಿ ಡಿಸ್ಕೌಂಟ್ ಮಾಡಿದ್ದೇವೆ. ನನ್ನ ಮೊಬೈಲ್ ನಂಬರ್ 9538897528. ನಾವು ಆನ್ಲೈನ್ ಸಮೇತ ಕಳಿಸ್ತೇವೆ. ಓಕೆ, ಥ್ಯಾಂಕ್ಸ್. ಸರ್ ನಮ್ಮ ಈ ಕೌಂಟರಲ್ಲಿ ಒಂದಷ್ಟು ಪೌಡರ್ಗಳಿವೆ. ಏನಿದು ಎಲ್ಲ ಡೀಟೇಲ್ ಹೇಳಿ ಸರ್. ನೋಡಿ, ಇದು ಆಯುರ್ವೇದಿಕ್ ಆದಿತ್ಯ ಹರ್ಬಲ್ಸ್ ಅಂತೇಳಿ ಇದೇ ನಮ್ಮ ಮಂಜೇಶ್ವರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಮಂಜೇಶ್ವರ ಮ್ಯಾನುಫ್ಯಾಕ್ಚರಿಂಗ್ ಈಗ ಕಲಾ 15-20 ವರ್ಷದಿಂದ ಈಗ ಮಾಡ್ತಾ ಇದ್ದೀವಿ. ಮಂಜೇಶ್ವರದಲ್ಲಿ ಎಲ್ಲಿ? ಮಂಜೇಶ್ವರ ಕಾವೂರಲ್ಲಿ ಅದರೆಲ್ಲ ಅಡ್ರೆಸ್ ಎಲ್ಲ ಇರುತ್ತೆ ಕಾವೂರಲ್ಲಿ. ಇದು ನ್ಯಾಚುರಲ್. ಈಗ ನಮ್ದು ಫಸ್ಟ್ ಸ್ಟಾರ್ಟಿಂಗ್ ಒಂದು 50 ಐಟಮ್ಸ್ ಮಾಡಿದ್ವಿ. ಈಗ 250ಕ್ಕಂತೂ ಜಾಸ್ತಿ ಪ್ರಾಡಕ್ಟ್ ಇದೆ. ನಾವು
ಇದು ನ್ಯಾಚುರಲ್ ಆಗಿ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕೆಮಿಕಲ್ ಬೇಸ್ ಇಲ್ಲ, ಯಾವುದು ನಿಮಗೆ ಪ್ರಿಸರ್ವೇಟಿವ್ ಇಲ್ಲ, ಏನಿಲ್ಲ. ಎಲ್ಲ ನ್ಯಾಚುರಲ್ ಆಗಿ ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿ ಆಗಿದೆ. ಈಗ ಎಲ್ಲ ಕಡೆಗೆ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮದು ಟಾರ್ಗೆಟ್ ಒಂದು ತಿಂಗಳಿಗೆ 25 ಲಕ್ಷ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಮೆಡಿಕಲ್ ಶಾಪ್ ಇದೆ, ಎಲ್ಲ ಕಡೆಗೆ ಕೊಟ್ಟಿದ್ದೀವಿ. ಪ್ರಾಡಕ್ಟ್ ಈಸ್ ಗುಡ್. ಯಾವುದೇ ನ್ಯಾಚುರಲ್ ರೇಟ್ ಎಲ್ಲ ಜನಗಳಿಗೆ ಸಿಗೋಂಥದ್ದು. ನಮ್ಗೆ 50 ರೂಪಾಯಿ ಅಂತ ಹೇಳಿದ್ರೆ 100 ರೂಪಾಯಿವರೆಗೆ ಇದೆ. 50 ರುಪೀಸ್ ಇಂದ 100 ರೂಪಾಯಿವರೆಗೆ ಇದೆ. ಮ್ಯಾಕ್ಸಿಮಮ್ 110 ರುಪೀಸ್ ಇದೆ. ಎಲ್ಲ ಐಟಮ್ಸ್ ಉಂಟು ನಮ್ಮ ಹತ್ರ. ಆಯುರ್ವೇದಿಕ್, ನ್ಯಾಚುರಲ್, ಅಶ್ವಗಂಧ ಉಂಟು, ಶತಾವರಿ ಉಂಟು, ಆಮೇಲೆ ಐಬಿಸ್ಕಸ್ ಉಂಟು, ಆಮೇಲೆ ನಮ್ಮ ಬಾಡಿ ಸೆಲ್ಸ್ಗೆ ಏನು ಬೇಕು, ಲಿವರ್ ಡಿಸಾರ್ಡರಿಗೆ ಎಲ್ಲದಕ್ಕೂ ಮೆಡಿಸಿನ್ಸ್ ಇದೆ. ಇಸ್ ಇನ್ ನೋ ಪ್ರಾಬ್ಲಮ್ಸು. ನೀವು ಬನ್ನಿ, ಎಲ್ಲ ಮೆಡಿಸಿನ್ಸ್ ಬಂದು ಒಂದ್ಸರಿ ನೋಡಿ ವಿಸಿಟ್ ಮಾಡಿ ನಮ್ಮ ಈವೆಂಟ್ಗೆ. ಸರ್, ಇಲ್ಲಿ ಬರುವಂಥವ್ರು ಮಂಜೇಶ್ವರಿಗೆ ಯಾರೆಲ್ಲ ಬರ್ತೀರಾ? ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತೇಳಿ, ಆಯುರ್ವೇದಿಕ್ ಡಾಕ್ಟರ್ ಉಂಟು. ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಅವರ ಕೌಂಟರ್ ಅನ್ನು ವಿಸಿಟ್ ಮಾಡಿ. ಎಲ್ಲ ಕೂಡ ನ್ಯಾಚುರಲ್ ಆಗಿರುವಂತ ಪೌಡರ್ಗಳಿದೆ. ಎಲ್ಲ ಎಷ್ಟು ಟೋಟಲ್ 250ಕ್ಕೂ ಹೆಚ್ಚು ಪ್ರಾಡಕ್ಟ್ ಇದೆ. ನಮ್ದು ಗ್ಯಾಸ್ಟ್ರಿಕ್ಗೆ, ಅಸಿಡಿಟಿಗೆ, ಮೈಗ್ರೇನ್ಗೆ ನಮ್ಮ ಟೋಟಲ್ ಬಾಡಿ ಮೇಲೆ ವರ್ಕ್ ಆಗ್ತಕ್ಕಂಥ ಪ್ರಾಡಕ್ಟ್. ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಓಕೆ, ಎಲ್ಲ ಬರುವಂಥವರು ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಂಜೇಶ್ವರದ ಹಲಸಿನ ಮೇಳಕ್ಕೆ ಬರುವವರು ಹಣ ಹಿಡ್ಕೊಂಡು ಬರಬೇಕು ಅಂತಿಲ್ಲ. ಹಳೆ ಸಾರಿ ಇದ್ರು ಏನ್ ಸರ್ ಇದು ಕಾಂಜೀವರಂ ಸ್ಯಾರಿ ಗೋಲ್ಡು ಹರಿದಿದ್ರು ತಗೊಳ್ತೀವಿ. ಒಂದು ಸೀರೆಗೆ 1000 ರೂಪಾಯಿಂದ ಹಿಡಿದು 15,000 ತನಕ ಕೊಡ್ತೀವಿ. ಬನಾರಸ್ಸು, ಮೈಸೂರು ಸಿಲ್ಕು, ಟಿಶ್ಯೂ, ಬ್ರಿಕೆಟು, ಕಂಚಿ ಸೀರೆ ಮತ್ತು ಕಾಂಜೀವರಂ ಸೀರೆ ಮತ್ತೆ ಇದು ಮೈಸೂರು ಸಿಲ್ಕ್ ಎಲ್ಲ ತಗೊಳ್ತೀವಿ. ಯಾವ ಬೇಸಿಸ್ ಮೇಲೆ ನೀವು ಕೊಡ್ತೀರಾ? ಇದರಲ್ಲಿ 1 ಗ್ರಾಮ್ ಗೋಲ್ಡ್ ಇಂದು ಪಾಲಿಶ್ ಬರುತ್ತೆ, ಹಾಗಾಗಿ ನಾವು ಇದು ತಗೊಳ್ತೀವಿ. ಎಷ್ಟರಿಂದ ಎಷ್ಟರವರೆಗೆ? 1,000ದಿಂದ 15,000 ತನಕ ತಗೊಳ್ತೀವಿ. ಹಾಗಾದ್ರೆ ಬರುವಂತವರು ಬರೀ ಕೈಯಲ್ಲಿ ಬರಬೇಡಿ, ಹಳೆ ಸೀರೆಗಳನ್ನು ತಗೊಂಡು ಬನ್ನಿ, ಕ್ಯಾಶ್ ತಗೊಂಡು ಹೋಗಿ. ಓಕೆ, ಥ್ಯಾಂಕ್ ಯು ಸರ್. ದಾದಾಪುರದ ಇರ್ತಾರೆ ಸರ್? ಎಂತೊಂದಿಲ್ಲ ಇತ್ತೆ ಎಂತದ್ದು ನಮ್ಮ ಮಂಜೇಶ್ವರ ಹಲಸೆ ಇತ್ತೆ ಬರ್ತೀನಿ ಆಯ್ತು ನಾ ಪೂರ ತೋಡು ದೂನಾಗ ಭಯಂಕರ ಉಂಟು. ಇದೆ ಸುರುಕೀರಿ ಪ್ಯಾಂಟ್ ತೆಪ್ಪರು ಸುರುಕ ಅಂದ್ರೆ ಊರ ಅಂತಿದ್ದು ಬರ್ತೈತೆ ಇತ್ತೆ ಪ್ಯಾಂಟ್ ನಮ್ಮ ಹಲಸಿನಕಾಯಿ ಇದೆಲ್ಲ ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡ್ತೆ ಹೌದು. ಜಿಲೇಬಿ ಟೇಸ್ಟ್ ಮಾಡ್ತೇವೆ. ನಮ್ಮ ಮಂಜೇಶ್ವರದಲ್ಲಿ ಬರೋಡು ಅಕ್ಲೆ ದಾದಲ್ಲ ಬಲ್ಲೆ ಊರೆಲ್ಲ ಬರೋಡು ಮಂಜೇಶ್ವರದಲ್ಲಿ ಎಂಚ ಊರ ಬರ್ತದೆ ಪ್ರತಿ ವರ್ಷ ಎಲ್ಲ ಆವಡಿಂಚೇನೆ. ಓಕೆ, ಥ್ಯಾಂಕ್ ಯು. ಮಂಜೇಶ್ವರ ಮೇಳದಲ್ಲಿ ನಮ್ಮ ಹೊಸಂಗಡಿ ಅವರು ಕೂಡ ಇದ್ದಾರೆ. ಏನಿದು ಐಟಮ್? ಇದು ಕಸ್ಟಮೈಸ್ ಫ್ರಿಡ್ಜ್ ಮ್ಯಾಗ್ನೆಟ್. ಇದು ನಾವು ಬೇಕಾದ್ರೆ ನಿಮ್ದು ಫೋಟೋ ಕಳಿಸಿದ್ರೆ ಅಥವಾ ನಾವು ಇಲ್ಲೇ ಫೋಟೋ ತೆಗೆದು ಕೊಡ್ತೀವಿ. ಇಮಿಡಿಯೇಟ್ ಫ್ರಿಡ್ಜ್ ಮ್ಯಾಗ್ನೆಟ್ ನಾವು ಮಾಡಿ ಕೊಡ್ತೇವೆ. ಇದು ಕೂಡ ಕೀಚೇನ್ ನಾವು ಮಾಡಿ ಕೊಡ್ತೇವೆ. ಇದರಲ್ಲಿ ಕೂಡ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಕಸ್ಟಮೈಸ್ ಯಾವ್ದು ನಿಮಗೆ ಫೋಟೋ ಕಳಿಸಿದ್ರೆ ಆ ಫೋಟೋವನ್ನು ಮಾಡಿ ಕೊಡ್ತೀವಿ. ಮೊಬೈಲಲ್ಲಿ ಕಳಿಸಿದ್ರೆ ವಾಟ್ಸಪ್ಪಲ್ಲಿ ಕಳಿಸಿ ನಾವು ಇಮಿಡಿಯೇಟ್ ಮಾಡಿ 5 ಮಿನಿಟ್ಸ್ ಅಷ್ಟೇ. ಮಂಜೇಶ್ವರಕ್ಕೆ ಬರುವಂಥವರು ಮೊಬೈಲಲ್ಲಿ ಒಳ್ಳೆ ಫೋಟೋ ಇಟ್ಕೊಂಡು ಬರಲಿ. ಇಲ್ಲಿ ಲಾಕೆಟ್ ಮಾಡಿಕೊಂಡು ಮ್ಯಾಗ್ನೆಟಿಕ್ ಯಾವುದು ಮ್ಯಾಗ್ನೆಟಿಕ್ ಲಾಕೆಟ್ಸ್ ಇದೆ, ಅದನ್ನು ಟ್ರೈ ಮಾಡಿ. ನಮ್ಮ ಕ್ರಿಕೆಟ್ನ ರೆಫ್ರಿ ಕೂಡ ಇದ್ದಾರೆ. ಎಂಚ ನಮ್ಮ ಮಂಜೇಶ್ವರದ ಮೇಳ ಎಂತ ಸೂಪರ್ ಜನ ಮಾತ್ರ ಪಬ್ಲಿಕ್ ಮಾತ್ರ ಅದು ಮೂಜಿ ನಿಂತಲ್ಲ ಎಂತ ಪಬ್ಲಿಕ್ ಬರುವ ಮುಂಜಿ ಇದ್ರೆ ನಮ್ಮ ಮಂಜೇಶ್ವರದಲ್ಲಿ ಲೆಕ್ಕ ಕೊಡುತ್ತೆ ಎಂಚ ಬಲೆ ಬಲೆ ಮಾತೆಲ್ಲ ಬಲೆ ದೊಡ್ಡ ಮೂಜಿ ನಿಂತ ಫಂಕ್ಷನ್ ಇದ್ದು ಈಗ ಮಾತು ತೂದು ಬಣ್ಣಗೆ ಈ ಕೌಂಟರ್ ಹೌದು ಎಂಗ್ಲ ಕೌಂಟರ್ ಬಲೆ ಏನ್ಮನೆ ನಂಬರ್ ಇದೆ ನಂಗೆ ಮುಲ್ಕೋದಾಗಲೇ ಹೊಸಂಗಡಿ ನಮ್ಮ ಹೊಸಂಗಡಿ ನಮ್ಮ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಜೊತೆ ಗಣೇಶ್ ಅವರಿದ್ದಾರೆ. ಅವರೊಂದು ಪ್ರಾಡಕ್ಟ್ ಅನ್ನ ನಿಮಗೆ ಪರಿಚಯ ಮಾಡ್ತಾರೆ. ಏನು ಸರ್? ಸರ್ ಇದು ಕಟ್ಲೆಟ್ ಸೋಪು ಸರ್. ಇದು ಪ್ಯೂರ್ ಕಟ್ಲೆಟ್. ನೀವು ಮುಂಚೆ ಎಲ್ಲ ಈಗಿನ ಕಾಲದಲ್ಲಿ ಕಟ್ಲೆಟನ್ನು ಪುಡಿ ಹಾಕಿ ಇದು ಮಾಡ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ಇದು ಕಟ್ಲೆಟ್ ಸೋಪ್ ಸರ್. ಸದ್ಗುರು ಆಯುರ್ವೇದ ಅಂತ ಹೇಳಿ ಇದು ಕರ್ನಾಟಕದಲ್ಲಿ 2ನೇ ಸ್ಥಾನ ಇರುವಂಥ ಸೋಪ್ ಇದು. ಇದು ಯೂಸ್ ಮಾಡೋದ್ರಿಂದ ಸಣ್ಣವರು ದೊಡ್ಡವರು ಆಗಿರ್ಬೋದು, ಅವ್ರಿಗೆ ಯಾವುದೇ ಥರ ಸ್ಕಿನ್ ಇದ್ದಿದ್ರು ಎಲ್ಲ ಈ ಸೋಪಲ್ಲಿ ಇದೆ ಅಂತ ಸರ್. ಜೊತೆಗೆ ಮತ್ತು ಇದು ನಮ್ಮ ಕೇರಳದಲ್ಲಿ ಕಾಸರಗೋಡು
ಮತ್ತು ಉಪ್ಪಳ ಈ ಭಾಗದಲ್ಲಿ ಎಲ್ಲ ಮೆಡಿಕಲ್ ಸ್ಟೋರು ಜನರಲ್ ಸ್ಟೋರ್ಗಳನ್ನು ಮತ್ತು ಇದು ಸಿಗ್ತದೆ. ಇದ್ರ ಜೊತೆಗೆ ಸರ್ ಇದು ಫಾಸ್ಟ್ ಫೋನ್ ಅಂತ ಇದು ಗೋ ಫಾಸ್ಟ್ ಅಂತ ಸರ್ ಇದು ಏನಂದರೆ ನೀವು ತುಳಸಿ ಮತ್ತು ನೀಲಗಿರಿ ಎಣ್ಣೆ ಇದು ಯೂಸ್ ಮಾಡಿರೋದು. ಸೊ ಇದರಿಂದ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಮನೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಯಾರೇ ಇದ್ರೂ ಈ ಅಸ್ತಮ ಮತ್ತು ಕೆಲವರು ಶೀತ ಯಾವುದೇ ಇದನ್ನು ಈ ಸ್ಮೆಲ್ ತೊಗೊಂಡ್ರೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಅದು ರಿಲೀಫ್ ಆಗ್ತದೆ. ಯಾಕಂದರೆ ಈಗ ಆಯುರ್ವೇದಿಕ್ ಆಗೋದ್ರಿಂದ ಇದು ಮೆಡಿಷನ್ ಅಂಶ ಇರೋದ್ರಿಂದ ಇದು ಅದೊಂದು ಮೆಡಿಷನ್ ಥರ ಇರೋದ್ರಿಂದ ಅದು ಅವ್ರಿಗೆ ಫ್ರೀ ಆಗ್ತದೆ. ಮತ್ತು ಇದು ಸಣ್ಣ ಮಗುವಿನ ಚಿಕ್ಕ ಮಗುವನ್ನು ತೊಗೊಂಡು ಈಗ ಬೇರೆ ಎಲ್ಲ ಕೆಮಿಕಲ್ ತಗೊಂಡಾಗ ಮಕ್ಕಳಿಗೆ ಪ್ರಾಬ್ಲಮ್ ಆಗೋದು ಅದೆಲ್ಲ ಆಗ್ತದೆ. ಬಟ್ ಇದು ಯೂಸ್ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಇದು ನಮ್ಮ ಸ್ವದೇಶಿ ಉತ್ಪನ್ನ ಆದ್ದರಿಂದ ನಾವು ಅದನ್ನು ಹೆಚ್ಚು ಬಳಸೋದ್ರಿಂದ ನಮಗೆ ಉತ್ತಮವಾಗಿ ಇರ್ತದೆ ಆಯುರ್ವೇದಿಕ್. ಇದು 40 rupees ಹೋಗ್ತೀನಿ ಸರ್. ಇಲ್ಲಿ ನೀವು ಮೇಳಕ್ಕೆ ಬಂದವರು ಸೆಲ್ಫಿ ತೆಗೆದು ಹಾಕಿದ್ರೆ ನಮ್ಮಲ್ಲಿ ಇದೇ ಥರದ ಸಣ್ಣ ಸೋಪ್ ಬರ್ತದೆ, ಅದು ಫ್ರೀಯಾಗಿ ಎಲ್ಲರಿಗೂ ಕೊಡ್ತಾರೆ. ಸೆಲ್ಫಿ ಹಾಕಿ ಒಂದು ತೋರಿಸಿದ್ರೆ ಇದು ಮೇಳಕ್ಕೆ ಬರುವಂಥವ್ರ ಹತ್ರ ಮೇಳಕ್ಕೆ ಯಾರೆಲ್ಲ ಬರ್ತಾ ಇದ್ದೀರಾ ಅವರ ಗಮನಕ್ಕೆ ಸೆಲ್ಫಿ ಕಾಂಟೆಸ್ಟ್ ಅಂತ, ಕಾಂಟೆಸ್ಟ್ ಅಲ್ಲ, ಹೊರಗಡೆ ಸೆಲ್ಫಿ ತೆಗೆಯುವಂಥ ಒಂದು ಪ್ಲೇಸನ್ನು ಮಾಡಿದರೆ ಅಲ್ಲಿ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕಿದರೆ ಈ ಸೋಪು ನಿಮಗೆ ಉಚಿತವಾಗಿ ಇವ್ರು ಕೊಡ್ತಾರೆ. ಈ ಕೌಂಟ್ರಿಗೆ ಬಂದು ಅದನ್ನು ತೋರಿಸಿದ್ರೆ ನಿಮಗೆ ಇದನ್ನು ಫ್ರೀಯಾಗಿ ಕೊಡ್ತೇವೆ. ನೀವು ತಗೊಂಡೋಗಿ ಮನೇಲಿ ಯೂಸ್ ಮಾಡಿ ನೆಕ್ಸ್ಟ್ ನಿಮ್ಮ ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಅಂಗಡಿಯಲ್ಲಿ ದೊರೆಯುತ್ತದೆ, ನೀವು ಅಲ್ಲಿ ಅದನ್ನು ತಗೋಬೋದು. ಈ ಮೇಳ ಮುಗಿದ್ರೂ ತೊಂದರೆ ಇಲ್ಲ, ನಿಮಗೆ ಕಾಸರಗೋಡು ಭಾಗದಲ್ಲಿ ಎಲ್ಲ ತಾಲೂಕಿನಲ್ಲೂ ಉಪ್ಪಳ ಆಗಿರ್ಬೋದು, ನಿಮಗೆ ಬಜಾರ್ಕ ಆಗಿರ್ಬೋದು, ಪೆರ್ಲ ಆಗಿರ್ಬೋದು, ಮತ್ತು ಮುಳ್ಳೇರಿ ಆಗಿರ್ಬೋದು, ಕಾಸರಗೋಡು ಸಿಟಿ ಆಗಿರ್ಬೋದು, ಎಲ್ಲ ಏರಿಯಾದಲ್ಲೂ ನಿಮಗೆ ಈ ಸೋಪು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಜನರಲ್ ಸ್ಟೋರಲ್ಲಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಇಲ್ಲಿ ಬಂದು ಸೆಲ್ಫಿ ತೆಗೆದ್ರೆ ಉಚಿತ ಆಗಿದೆ. ಇದು ಇಲ್ಲಿ ಬಂದು ಇವತ್ತು ನಾಳೆ ಸೆಲ್ಫಿ ತೆಗೆದು ಯಾರು ಸ್ಟೇಟಸ್ ಹಾಕ್ತಾರೋ ಅವ್ರು ಬಂದು ತೋರಿಸಿದ್ರೆ ಸಾಕು, ಎಲ್ಲರಿಗೂ ಉಚಿತವಾಗಿರುತ್ತೆ. ಸರ್ ಇಲ್ಲಿ ಒಂದಷ್ಟು ಸೋಪ್ ಇದೆ, ಪೌಡರ್ ಇದೆ, ಏನಿದೆ ಸರ್? ಇದು ಬಂದ್ಬಿಟ್ಟು ಸತ್ಯ ಅಂತ ನನ್ನ ಹೆಸರು ಬಂದ್ಬಿಟ್ಟು, ಇದು ಶುಂಠಿ ಕಾಫಿ ಕಷಾಯ ಅಂತ. ಇದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದರಲ್ಲಿ ಕುಡಿದ್ರೆ ಈ ಕಫ, ನೆಗಡಿ, ಶೀತ, ಕೆಮ್ಮು ಎಲ್ಲ ಗುಣ ಆಗುತ್ತೆ. ಮತ್ತು ಇದರಲ್ಲಿ ಹಾಲಲ್ಲಿ ಸರ್ ಹಾಕಿ ಕುಡಿಬೋದು. ಹಾಲಲ್ಲಿ ಸರ್ ಸರ್ ಒಂದು ಸ್ಪೂನ್ ಉಂಟೆ ಇಷ್ಟ ಹಾಕಿದೆ ಸರ್, ಲೆಮನ್ ನೋಡ್ಬೇಕು ತಿನ್ಬೋದು. ಇಷ್ಟೇ ಹಾಕಿದರೆ 1 ಕಪ್ ಗ್ಲಾಸ್ ಆಗುತ್ತೆ ಹಾಲಲ್ಲಿ. ಹಾಲು ಅಕಸ್ಮಾತ್ ಇಲ್ಲ ನೀರಲ್ಲಿ ಮಾಡ್ಬೋದು ಸರ್. ಇದು ಚೆನ್ನಾಗಿದೆ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಕುಡಿಬೋದು, ಒಳ್ಳೆ ರಿಸಲ್ಟ್ ಇದೆ. ಆಮೇಲೆ ಇದು ಬಂದುಬಿಟ್ಟು ಕಫ ನಿರೋಧಕ ಅಂತ. ಕಫ ನಿರೋಧಕ ಇದು ತಿನ್ನುವ ಐಟಮ್ ಸರ್. ಇದು ಈ ಥರ ಉಂಟಲ್ಲ ಸರ್, ತಿನ್ನುವ ಐಟಮ್ ಇದು. ತಿನ್ನು ಅಂದರೆ ಡೈಲಿ ಉಂಟಲ್ಲ, ಇಷ್ಟೇ ತಿಂದುಬಿಟ್ರೆ ಆರೋಗ್ಯವಾಗಿರ್ತಾರೆ. ಮತ್ತು ನೋಡಿ ಇದು ಈ ಥರ ಡೈಲಿ ಇಷ್ಟು ತಿಂದುಬಿಟ್ರೆ ಫುಲ್ ಕಫ ಗಿಪ್ಪ ಎಲ್ಲ ಕರಗಿ ಹೋಗುತ್ತೆ, ನೆಗೆಟಿವ್ ಎಲ್ಲ ಹೊರಟು ಚೆನ್ನಾಗಿ ಸೂಪರ್ ಇದು ಕಫ ನಿರೋಧಕ. ಆಮೇಲೆ ಇದು ಬಂದುಬಿಟ್ಟು ಗೋಟ್ ಮಿಲ್ಕ್ ಸೋಪ್ ಅಂತ ಸರ್. ಇದು ಗೋಟ್ ಮಿಲ್ಕ್ ಸೋಪ್ ಅಂತ, ವೈಟು ಹಾಲಿನಲ್ಲಿ ಮಾಡಿದ ಸೋಪ್ ಸರ. ಇದು ಇಡೀ ಬಾಡಿಯಲ್ಲಿ ಏನು ಅಲರ್ಜಿ, ಕಜ್ಜಿ ಅಥವಾ ಏನಾದರೂ ಈ ಮೊಡ್ಡಾಂಶ ಎಲ್ಲ ಇದ್ರು ಉಂಟಲ್ಲ ಹೋಗುತ್ತೆ. ಮತ್ತು ಎಣ್ಣೆ ಅಂಶ ಇದ್ರು ಪೂರ ಕ್ಲೀನ್ ಆಗುತ್ತೆ ಈ ಸೋಪ್ ಬಂದ್ಬಿಟ್ಟು. ಸರಿ, ಇದು ಆಗಿದೆ ಸರ್ ಪಪ್ಪಾಯಿ ಸೋಪ್ ಅಂತ. ಇದ್ರ ಬಗ್ಗೆನೂ ತುಂಬ ಚೆನ್ನಾಗಿದೆ. ಇದು ಮಾಸ್ಕ್ ಅಲ್ಲಿದ್ದರೆ ಗುಣ ಆಗುತ್ತೆ, ಮತ್ತು ಅಲರ್ಜಿಲಿದ್ರೆ ಗುಣ ಆಗುತ್ತೆ, ಚೆನ್ನಾಗಿದೆ, ಸೂಪರ್ ಇದೆ. ಇದು ಬಂದು ಮಿಡಿ ಉಪ್ಪಿನಕಾಯಿ ಅಂತ ಚೆನ್ನಾಗಿದೆ. ಇದು ಮನೆಯಲ್ಲಿ ತಯಾರಾಗುವ ಉಪ್ಪಿನಕಾಯಿ. ನಾವು ಇದು ಹೇಗೆ ತಗೊಳ್ತೇವೆ, ಮನೆಗೆ ಹೋಗಿ ನಾವು ತಗೊಬಂದು ಅವರಿಗೆ ಪಾಪ ಒಂದು ತುಂಬ ಬಡವರಾಗಿರ್ತಾರೆ ಅವರು, ಅಲ್ಲಿ ತಗೊಬಂದು ಅವರಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ನಾವು ಇಲ್ಲಿ ಬಂದು ಇದನ್ನು ಮಾಡ್ತೀವಿ. ಅಂದರೆ ಅವ್ರಿಗೊಂದು ಇನ್ಕಮ್ ಆಗುತ್ತೆ, ನಮಗೊಂದು ಇನ್ಕಮ್ ಆಗುತ್ತೆ. ಅದಕ್ಕೆ ಒಂದು ಈ ಥರ ಇದು ಮಾಡೋದು. ತುಂಬ ಐಟಮ್ ಉಂಟು ಸರ್, ಮತ್ತೆ ಬೇಗ ಮಾಡ್ಬೋದು. ಮಂಜೇಶ್ವರದ ಆಸುಪಾಸಿನ ಹಲವು ಸಂಘ ಸಂಸ್ಥೆಗಳು, ಒಂದಲ್ಲ ಎರಡಲ್ಲ, 10 ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿ ಏನು ಮಂಜೇಶ್ವರದಲ್ಲಿ ಪ್ರಪ್ರಥಮ ಬಾರಿಗೆ ಹಲಸಿನಕಾಯಿ ಮೇಳ ಜೊತೆಯಲ್ಲಿ ಮಾವಿನ ಮೇಳ ಅಂತ ಮಾಡ್ತಾ ಇದ್ದಾರೆ. ಸಂಘ ಸಂಸ್ಥೆಗಳಲ್ಲಿ ಒಂದಾದಂಥ ರಾಯರು, ಈ ಸಂಘದ ಪ್ರತಿನಿಧಿ ಜೊತೆಗೆ ನಮ್ಮ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಸರ್, ಯಾಕೆ ಈ ರೀತಿಯ ಮೇಳ ಮಾಡಬೇಕು ಅಂತ ಅನಿಸ್ತದೆ?
ಯಾಕೆಂತ ಹೇಳಿದ್ರೆ ನಮ್ಮ ಈ ಕಾಸರಗೋಡು ಜಿಲ್ಲೆಯಲ್ಲಿ ಇಲ್ಲಿ ಹಲಸಿನ ಮೇಳ ಆಗುವಂತ ಇಲ್ಲ. ದಕ್ಷಿಣ ಕನ್ನಡ ಅಥವಾ ಉಡುಪಿ ಆಚೆ ಬಾಗಿ ಹೋದಾಗ ಎಲ್ಲ ಕಡೆ ಹಲಸಿನ ಮೇಳ ಈಗ ಕಳೆದ ಕೆಲವು ತಿಂಗಳು ನಡೀತಾ ಉಂಟು. ಹಾಗೆ ಮಂಜೇಶ್ವರದಲ್ಲಿ ಒಂದು ಮಾಡಬೇಕಂತ ಒಂದು ಆಸೆ ಇತ್ತು. ಹಾಗೆ ಕಳೆದ ಈ ಸಲ ಆಸೆ ಇಲ್ಲ, ಕಳೆದ ಒಂದು 3-4 ವರ್ಷ ಆಯ್ತು ನಮ್ಮ ಆತ್ಮೀಯರು ಇವರು ಈ ಈವೆಂಟ್ನವರು ಮಾಡದೇ ಇರೋದು ಬೆನಕ ಈವೆಂಟ್. ಅವರು ಕುಂದಾಪುರದವರು, ನನ್ನ ಫ್ರೆಂಡ್, ಅವರ ಹೆಸರು ಗಣೇಶ್ ಶೆಟ್ಟಿ ಅಂತೇಳಿ. ಹಾಗೆ ಅವರ ಹತ್ರ ಅವರು ಎಲ್ಲ ಕಡೆ ಮಾಡ್ತಾ ಇದ್ರು. ಹಾಗೆ ನಾನು ಅವ್ರ ಹೇಳಿದೆ ಒಂದ್ಸಲ ಮಂಜೇಶ್ವರ ಸಹ ಮಾಡಬೇಕು ಅಂತ ಹೇಳಿ. ಹಾಗೆ ಅವರು ಹೇಳಿ ಅವರು ಈಗೆಲ್ಲ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ರು. ಹಾಗೆ ಲಾಸ್ಟಿಗೆ ಈ ವರ್ಷ ಕೇಳುವಾಗ ಲಾಸ್ಟಿಗೆ ಗಣೇಶ್ ಶೆಟ್ಟಿ ಅವರು ಹೇಳಿದ್ರು ಆಯ್ತು ಈ ಸಲ ಮಂಜೇಶ್ವರ ಮಾಡುವ ಅಂತೇಳಿ ಡೇಟ್ ಒಂದು ಕೊಟ್ಟಿದ್ರು ಮುಂಚೆ ಒಂದು. ಆ ಡೇಟಿಗೆ ಆ ದಿವಸ ನನಗೆ ಆಗಲಿಲ್ಲ ಇತ್ತು. ಹಾಗೆ ಮತ್ತೆ ಲಾಸ್ಟಿಗೆ ಈ ಡೇಟ್ ಕೊಟ್ಟು ಈ ಡೇಟ್ ನನಗೆ ಸಹ ಇದರಲ್ಲಿ ಒಮ್ಮೆ ಡಬಡವಾಯಿಸಿದೆ. ಯಾಕೆಂತ ಹೇಳಿದ್ರೆ ಉಂಟಲ್ಲ, ಎಲ್ಲಿಯಾದರೂ ಈ ಡೇಟಿಗೆ ಇಲ್ಲಿಯ ಜನರು ಸ್ಪಂದಿಸ್ತಾರ? ಮಳೆಗಾಲ ಕಲಿತಾ ಬಂತು, ಇವತ್ತಿಗೆ ಹಲಸಿನಕಾಯಿ ನಮ್ಮ ಊರಲ್ಲಿ ಕೆಲವು ಕಡೆ ಸಿಗುದಿಲ್ಲ. ಇವತ್ತಿಗೆ ಇಲ್ಲಿ ಮಾಡಿದ್ರೆ ಹೇಗೆ? ನಾನೇ ಸ್ವಂತ ಇವರು ಫಸ್ಟಿಗೆ ನಾವು ಇಲ್ಲಿಂದ ಹಲಸಿನ ಸಂಗ್ರಹಿಸಿ ತಂದು ಇವ್ರಿಗೆ ಕೊಡಬೇಕು. ನೋಡಾಗ ಆಗಿಲ್ಲ, ನೋಡಾಗ ಇವರಿಗೆ ಆರ್ಡರ್ ಎಲ್ಲ ಹಲಸಿನ ಇವರಲ್ಲಿ ರೆಡಿ ಉಂಟು. ಅವರು ಎಲ್ಲಿ ಹಲಸಿನ ಮೇಲೆ ಆಗ್ತದೆ ಅಲ್ಲೆಲ್ಲ ತಗೊಂಡೋಗಿ ಅವರು ಅದನ್ನು ಉಪಯೋಗಿಸಿ ಈ ಈವೆಂಟ್ ಮಾಡ್ತಿದ್ದಾರೆ, ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗೆ ಮಂಜೇಶ್ವರದವರು ಬರಬೇಕು. ಮಂಜೇಶ್ವರ ಜನತೆಯಲ್ಲಿ ಏನಂತ ಮಂಜೇಶ್ವರ ಜನತೆಯಲ್ಲಿ ಅಂದರೆ ಪ್ರಪ್ರಥಮ ಬಾರಿಗೆ ಮಂಜೇಶ್ವರದಲ್ಲಿ ಆಗುವಂಥ ಈವೆಂಟ್ ಈ ಕಾರ್ಯಕ್ರಮ. ಅದಕ್ಕೆ ಪ್ರತಿಯೊಂದು ಈ ಮಂಜೇಶ್ವರದಲ್ಲಿರುವಂಥ ಎಲ್ಲ ಊರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಖಾಲಿ ಹಲಸಿನ ಹಣ್ಣು ಮಾತ್ರ ಅಲ್ಲ, ಇದರಲ್ಲಿ ಎಲ್ಲ ವಿಧದ ಪ್ರದರ್ಶನ ಉಂಟು, ಮತ್ತು ಮಾರಾಟ ಕೂಡ ಉಂಟು. ಎಲ್ಲ ವಿಷಯಗಳು ಒಳಗೊಂಡಿದೆ. ಅದು ಅವರಿಗೆ ಈ ವಿಡಿಯೋ ನೋಡೋಕಲ್ಲೇ ಅವರಿಗೆ ಗೊತ್ತಾಗ್ತದೆ ಏನೆಲ್ಲ ಉಂಟಿಲ್ಲ, ಲಭ್ಯತೆ ಎಂತೆಲ್ಲ ಉಂಟು ಅಂತ ಗೊತ್ತಾಗ್ತದೆ. ಆದ ಕಾರಣ ಎಲ್ಲರೂ ಕೂಡ ಈ ಒಂದು ಹಲಸಿನ ಈ 3 ದಿವಸ ನಡೆಯುವಂಥ ಕಾರ್ಯಕ್ರಮ ಇವತ್ತಿನಂತೂ ನಡೆದು ಆಯಿತು. ಇನ್ನು ನಾಳೆ ಮತ್ತು ನಾಡ್ದು 2 ದಿವಸ ಕಾರ್ಯಕ್ರಮ ಉಂಟು. ಆದ ಕಾರಣ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಹಲಸಿನ ಮೇಳದಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ತೀವಿ. ಈ ವರ್ಷ ಸಕ್ಸಸ್ ಆದರೆ ಇನ್ನು ಪ್ರತಿ ವರ್ಷ ನಾವು ಮಾಡ್ತೇವೆ. ಈ ವರ್ಷ ಇದೀಗ ಸಕ್ಸಸ್ ಆದರೆ ಇನ್ನು ನೆಕ್ಸ್ಟ್ ನಮ್ಮದು ನಾಡ್ದೊಂದು ಇನ್ನೊಂದು ನೆಕ್ಸ್ಟ್ ಒಂದು ಮೇಳ ಶುರು ಆಗ್ತದೆ. ಅದು ಎಂತಂದ್ರೆ ಉದ್ಯೋಗ ಮೇಳ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ಪ್ರತಿಷ್ಠಿತ ಕಂಪನಿಗಳುಂಟು. ಅಲ್ಲಿ ಆ ಕಂಪನಿಗಳಲ್ಲಿರುವಂಥ ಉದ್ಯೋಗಗಳುಂಟು. ಅದು ಇಲ್ಲಿಯವರಿಗೆ ಕೆಲವರಿಗೆ ಸಿಗುವುದಿಲ್ಲ. ಯಾಕೆಂತೇಳಿ ಇಲ್ಲಿ ಕೆಲವರು ಉದ್ಯೋಗಸ್ಕರ ಅಲ್ಲಿ ಬಹುದೂರ ಹೋಗ್ತಾರೆ, ಬೆಂಗಳೂರಿಗೆ ಅಲ್ಲಿಗೆ ಹೋಗ್ತಾರೆ. ಆದರೆ ಅಲ್ಲಿ ಹೋದ ಕೂಡ ಎಲ್ಲರೂ ಡಬಲ್ ಖರ್ಚು ಡಬಲ್ ಮಾಡಿ ಅವರು ಉದ್ಯೋಗ ಕೊಡಿಸುವಂಥ ವ್ಯವಸ್ಥೆ ಮಾತ್ರ. ಆದರೆ ಇದಾಗಿಲ್ಲ, ನೇರ ನಾವು ಇಲ್ಲಿ ಆ ಒಂದು ಉದ್ಯೋಗ ಸಂದರ್ಶನವನ್ನು ಇಟ್ಟು ಅವರ ನೇರ ಆಯ್ಕೆ ಮಾಡಿ ಅವರಿಗೆ ಕೆಲಸಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡುವಂಥ ಒಂದು ಪ್ಲಾನ್ ಉಂಟು. ಉದ್ಯೋಗ ಮೇಳ ಮಾಡಲಿಕ್ಕೆ ಹೊರಟಿದ್ದೇವೆ. ಅದೀಗ ಇದು ಕಳೆದ ಕೂಡಲೇ 1-2 ತಿಂಗಳ ಕಳೆದ ಇದು ಯಶಸ್ವಿ ಆದರೆ ಅದು ಖಂಡಿತ ಮಾಡ್ತೇವೆ. ಅದಾದ ನಂತರ ಇನ್ನೊಂದು ಮೇಳ ನಾವು ಅಕ್ಟೋಬರಲ್ಲಿ ಇದೇ ಕಲಾಸ್ಪರ್ಶ ಮಾಡಲಿಕ್ಕೆ ಯೋಜನೆ ಇರಿಸಿದ್ದೇವೆ. ಅದಕ್ಕೆ ಈಗ ಇವತ್ತಿನ ಈ ಮೇಲೆ ಯಶಸ್ವಿ ಆಗ್ತದೆ ನಾವು ನೋಡ್ಬೇಕು. ಅದಕ್ಕೆ ಮಂಜೇಶ್ವರ ಜನಕ್ಕೆ ಸಂಪೂರ್ಣ ಸಹಕಾರ ಮಾಡಿದ್ರೆ, ಪ್ರೋತ್ಸಾಹ ನೀಡಿ ನಾಳೆ ಕಾರ್ಯಕ್ರಮ ಯಶಸ್ವಿ ಆದರೆ ಖಂಡಿತವಾಗಿ ಆ 2 ನಾವು ಕೂಡಲೇ ಮಾಡ್ತೇವೆ. ಒಟ್ಟಾರೆ ಮಂಜೇಶ್ವರ ಜನತೆಗೆ ಎಲ್ಲ ಸೌಲಭ್ಯ, ಮಂಗಳೂರಿಗೆ ಎಲ್ಲ ಈವೆಂಟ್ ನಡೀತಾ ಉಂಟು. ಅದೇ ರೀತಿ ಈವೆಂಟ್ ಇನ್ನು ಮಂಜೇಶ್ವರ ಮಾಡಲಿಕ್ಕೆ ಹೊರಟಿದ್ದೇವೆ. ಅದೇ ರೀತಿ ಅದಕ್ಕೆಲ್ಲರೂ ನಮಗೆ ಪ್ರೋತ್ಸಾಹ ನೀಡಿದ ಖಂಡಿತವಾಗಿ ನಾವು ಮಾಡ್ತೇವೆ. ಒಳ್ಳೊಳ್ಳೆ ಯೋಜನೆಯನ್ನ ಮಾಡ್ತಾ ಇದ್ರೆ ಎಲ್ಲ ಕೂಡ ನಡೀಲಿ, ಸಕ್ಸಸ್ ಆಗಿ. ಥ್ಯಾಂಕ್ ಯು. ಆಯ್ತು ಸರ್. ಸರ್, ಹಲಸಿನಕಾಯಿ ಮೇಳ ನೋಡ್ತಾ ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನಮ್ಮ ಊರಿನಲ್ಲಿರುವಂಥ ಈ ಹಲಸಿನ ಹಣ್ಣಿನಲ್ಲಿ ಈ ರೀತಿಯ ಇದು ಆಗ್ತದೆ ಎನ್ನುವಂಥದ್ದು ನಮ್ಮ ಊರಿನಲ್ಲಿ ಇದ್ದವರಿಗೆ ಗೊತ್ತಿಲ್ಲ. ಅದನ್ನು ತಿಳಿಸ್ಲಿಕ್ಕೆ ಆಗುವಂತಹ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಊರಿನವರು ಹೆಚ್ಚಿನವರಲ್ಲಿ ಬರ್ತಾ ಇದ್ದಾರೆ, ಬಂದು ಇದನ್ನು ಆಸ್ವಾದಿಸ್ತಾ ಇದ್ದಾರೆ. ನೀವೇನೋ ಟ್ರೈ ಮಾಡಿದ್ರೆ ತಗೊಂಡ್ರೆ? ನಾನು ಕೆಲವು ಐಟಮನ್ನು ಎಂಟ್ರೆನ್ಸ್ ಆಗುವಾಗಲೇ ತಗೊಂಡಿದ್ದೇನೆ. ರೇಟ್ ಎಲ್ಲ ಹೇಗಿದೆ ಸರ್? ರೇಟ್ ನಾವು ಹೇಳಿ ಪ್ರಯೋಜನ ಇಲ್ಲ. ಅಂದರೆ ಅವರು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಸ್ಟಾಲ್ ಇಡುವಾಗ ಅವರಿಗೆ ಬೇಕಾದ ಖರ್ಚು ಬರ್ತದೆ. ಅದಕ್ಕಾಗಿ ನಾವು ಅದನ್ನು ನೋಡುವಂಥದ್ದಲ್ಲ, ಅವರಿಗೆ ಒಂದು ಪ್ರೋತ್ಸಾಹ ಎನ್ನುವ ನಿಟ್ಟಿನಲ್ಲಿ ನಾವು ಖರೀದಿಸ್ತಾ ಇದ್ದೀವಿ. ಮಂಜೇಶ್ವರ ಜನರು ಎಲ್ಲರೂ ಕೂಡ ಬರಬೇಕು. ಮಂಜೇಶ್ವರ ಎಲ್ಲರೂ ಬಂದು ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಆಗ್ತಾ ಇರುವುದರಿಂದ ಎಲ್ಲರೂ ಇದಕ್ಕೆ ಬಂದು ಇವರನ್ನು ಪ್ರೋತ್ಸಾಹಿಸಬೇಕು. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಇಂಥ ಕಾರ್ಯಕ್ರಮಗಳು ನಡೆಯುವ ಹಾಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ. ಥ್ಯಾಂಕ್ಸ್. ಸರ್, ಇಲ್ಲಿ ಮಂಜೇಶ್ವರದಲ್ಲಿ ಹಲಸಿನಕಾಯಿ ಮೇಳ ಜೊತೆಯಲ್ಲಿ ಮಾವಿನ ಮೇಳ ಅಂತ ನಡೀತಾ ಇದೆ. ಇದು ಯಾವ ರೀತಿಯಲ್ಲಿ ಮಂಜೇಶ್ವರದಲ್ಲಿ ಮಾಡಬೇಕು ಅಂತ ಅನಿಸ್ತೀವಿ ಸರ್? ಅದೇ ರತನ್ ಅವರು ಹೇಳಿದಾಗೆ ನಾವು ಮೊದಲು ತುಂಬ 2-3 ವರ್ಷದಿಂದ ಅವರು ಮಾಡ್ಬೇಕು ಅನ್ಕೊಂಡಿದ್ವಿ. ಹಾಗೆ
ಕರಾವಳಿಯಲ್ಲಿ ನಾವು ಮಾಡ್ತಿರ್ತೀವಿ, ಉಡುಪಿ ಮಂಗಳೂರಲ್ಲ, ಇದು ಮಂಜೇಶ್ವರದಲ್ಲಿ ಕೂಡ ತುಂಬ ರೆಸ್ಪಾನ್ಸ್ ಇತ್ತು ನಮಗೆ. ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀವಿ. ಮುಂದಿನ ಇದು ಇವೆಂಟ್ ಬಿಟ್ಟ ಸಕ್ಸಸ್ ಆದರೆ ಕಂಟಿನ್ಯೂ ಮಂಜೇಶ್ವರದಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತೀವಿ. ಹಾಗೆ ಮುಂದೆ ಕಣ್ಣೂರು, ಕ್ಯಾಲಿಕಟ್ಟು, ಎರ್ನಾಕುಲಂ ಕೂಡ ಈ ಹಲಸಿನ ಉತ್ಪನ್ನಗಳ ಮಾರಾಟ ಹಾಗೆ ಸ್ವದೇಶಿ ಉತ್ಪನ್ನಗಳ ಮಾರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ಈ ವಿಡಿಯೋ ನೋಡಿದವರು ದಯವಿಟ್ಟು ಬೇರೆ ಬೇರೆ ಗ್ರೂಪಲ್ಲಿ, ಫ್ಯಾಮಿಲಿ ಗ್ರೂಪಲ್ಲಿ, ಫ್ರೆಂಡ್ಸ್ ಗ್ರೂಪಲ್ಲಿ ಸ್ಟೇಟಸ್ ಹಾಕಿ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಮೇಳದ ನಮ್ಮ ಆಯೋಜನೆ ಏನಿದೆಯಲ್ಲ, ನಾವು ಸದ್ಗುರು ಆಯುರ್ವೇದ ಗ್ರಾಮ್ ಸೋರ್ಸ್ ಸೋಪಿನ ಮಾರ್ಕೆಟಿಂಗ್ ನಾನು ಹೆಡ್, ಅದ್ರ ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರನ್ನ ಸಹಕಾರ ಮಾಡ್ಲಿಕ್ಕೆ ನಾವು ಮಾಡ್ತಿದ್ದೀವಿ. ಇಲ್ಲಿ ಬಂದು ಫೋಟೋ ತೆಗೆದು ಸ್ಟೇಟಸ್ ಹಾಕ್ಬೋದು. ನೋಡಿ ಎಷ್ಟು ಚಂದ ಫೋಟೋ ಹಾಕ್ತಿದ್ದಾರೆ. ಇಲ್ಲಿ ಬಂದು ಡಾಲಿ ಆಂಟಿ ಇದು ಫೋಟೋ ಹಾಕ್ಬೋದು. ಒಂದು ಟೈಮ್ ಪಾಸ್ ಮಾಡ್ಬೋದು. ವೀಕೆಂಡ್ಗೆ ಹೆಚ್ಚಿನವರಿಗೆಲ್ಲ ಟೆನ್ಷನ್ಗಳೇ ಜಾಸ್ತಿ ಇರುತ್ತೆ. ವೀಕೆಂಡ್ಗಳ ಬಂದು ಇಲ್ಲಿ ಕಾಸರಗೋಡು ಭಾಗದ ಎಲ್ಲ, ಮಂಗಳೂರು ಭಾಗದ ಎಲ್ಲ ಜನರ ಕೂಡ ಬಂದು ಇಲ್ಲಿ ಟೈಮ್ ಪಾಸ್ ಮಾಡಿ ಇಲ್ಲಿನ ಹಲಸಿನ ಫುಡ್ಗಳನ್ನು ನಮ್ಮ ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ಎಲ್ಲ ಜಂಕ್ ಫುಡ್ಡಲ್ಲಿ ಇದ್ದಾರೆ. ಮಕ್ಕಳಿಗೆ ಹಲಸಿನ ಮುಳುಕ, ಹಲಸಿನ ಮಂಚೂರಿ, ಹಲಸಿನ ಶೀರಾ, ಹಲಸಿನ ಕೇಕ್, ಹಲಸಿನ ಐಸ್ ಕ್ರೀಮ್ಗಳು, ಹಲಸಿನ ಕಟ್ಲೆಟ್, ಹಲಸಿನ ಗಾರಿಗೆ ಎಲ್ಲ ಐಟಮ್ ಕೂಡ ತಿನ್ನಿಸ್ಬೋದು. ಮಂಜೇಶ್ವರ ರೆಸ್ಪಾನ್ಸ್ ಹೇಗೆ? ಚೆನ್ನಾಗಿದೆ. ಆಲ್ರೆಡಿ ನೋಡಿ ತುಂಬ ರೋಡ್ ಶುಕ್ರವಾರನೇ, ಶನಿವಾರ ಈ ಥರ ಫುಲ್ ಆಗುತ್ತೆ ಗ್ಯಾರಂಟಿ. ನಿಮ್ಮ ಸಪೋರ್ಟ್ ಇರಲಿ, ಯಶಸ್ವಿ ಆಗಿ. ಥ್ಯಾಂಕ್ ಯು. ಮಂಜೇಶ್ವರ ಮೇಳ ಹೆಂಚುಂಡು ಖುಷಿ ಎಂತ ಬರ್ತನೈತೆ ಬಣ್ಣಗೆ ವೆಲ್ಕಮೇ ಬಾರಿ ಖುಷಿ ಇತ್ತು. ಸ್ವಲ್ಪ ಐಟಮ್ಸ್ ತೆಕ್ಕೊಂಡು ಮಾಡ್ತೀವಿ. ಬಟ್ ನನಗೆ 3-4 ದಿನ ಉಂಟಾಗ ಪೂರ ಫಸ್ಟ್ ಪ್ಲಾನಿಂಗ್ ಬಂದು ಎಲ್ಲ ಬರುತ್ತೆ. ಇನ್ನು 25 ಜನ ಫ್ರೆಂಡ್ಸ್ ಬಂತದ ಹೈದ್ರಾಬಾದಲ್ಲಿ ಇರ್ತಾರ ಜಿತ್ತೆ ಬರ್ತೇನೆ ಸೆಲ್ಫಿ ಮಾಡಿ ಒಂದು ಸೋಪುಲ್ಲ ಕೊರಿಯರ್ ಫ್ರೀ ಸೆಲ್ಫಿ ಮಾಡಿನ ಕೊರಿಯರ್ ಸೆಲ್ಫಿ ಮಾಡಿನಾಗಲೇ ಮಾತಿರಲಿಲ್ಲ. ಕೊಡ್ತಾರೆ ಒಂದು ಸೋಪುಲ್ಲ ಇಂದು ಸ್ಟಿಕ್ ಅಲ್ಲ ಅದು ಒಂದು ಗೊತ್ತಿತ್ತು ಸ್ಟಿಕ್ ಇವತ್ತ ಎಡ್ಡೆ ಎನ್ವಿರಾನ್ಮೆಂಟ್ ಎಡ್ಡೆ ಉಂಟು. ಅವನೊಂದು ರಿವೀಲ್ ಮಾಡ್ಬೋದ ನೆಂಚಿನ ಸ್ಟಿಕ್ ಅಂತ ಸ್ಟಿಕ್ ಕಾದ ಫ್ರೀ ಸ್ಯಾಂಪಲ್ ಒಂದು ಮತ್ತೆ ಒಂದು ಎಂಚಿನ ಮಿಸ್ ಮಾಡ್ಬೋದು. ಮಾತಾಡಲ್ಲ ಬಲ್ಲೆ ಕಾಲಿಗೈಟ್ ಹೋಗ್ಲಿಕ್ಕೆ ಕಾಲಿಗೈಟ್ ಪೋಯಾರ ಜಿಮ್ ಬರೋದು ಹೊಸಂಗಡಿ ಕಾಸರಗೋಡು ಈ ಸೈಡ್ ಹಲಸು ಮೇಲೆ ಫಸ್ಟ್ ಟೈಮ್ ಸಕ್ಸಸ್ ದೂರ ದೂರ ಕೂತ ಎಂಕ್ಲ ಒಂದು ಕೈತಲ್ದಾಗ ಎಂಕ್ಲ ಮಸ್ತ್ ಖುಷಿ ಆಗುದು. ನಾವು ಮಾತೆಲ್ಲ ಸೇರಿದ್ರೆ ನಂಗೆ ಸಕ್ಸಸ್ ಮಾಡ್ಕೊಡು. ಪ್ರತಿ ವರ್ಷ ಸಕ್ಸಸ್ ಮಾಡ್ಕೊಡು. ಪ್ರತಿ ವರ್ಷ ಆವಡು ಬಾರೋಡು ಮಾತೆಲ್ಲ ತೂವಡು ತೂದು ಬೊಕ್ಕ ದೆಪ್ಪಲೆ ತೂದು ಮಸ್ತ್ ಐಟಮ್ಸ್ ಉಂಟು. ನಮ್ಮ ಜಾತ್ರೆಗೆ ಓಪನ್ ಸಂತೆ ಐಟಮ್ಸ್ ಮಾತಾ ಉಂಟು. ಬರ್ತದು ತೂದು ಸಕ್ಸಸ್ ಮಾಡ್ತೀವಿ. ಸುರಕ್ಕ ಬಾರೋಡು ಭತ್ತ ಈ ಕಡೆ ಗೊತ್ತಾಗ್ತದೆ ದೆಪ್ಪಡ ಬರ್ತದೆ ಹೊರ ಉಳೈ ಬರ್ತದೆ ಯಾವ ಖುಷಿ ಆಗುದು. ಥ್ಯಾಂಕ್ ಯು ಸರ್. ಪರ್ಚೇಸ್ ಮಾಡಿದ್ರಾ? ಪರ್ಚೇಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಕೂಡ ನೀವು ಇಷ್ಟೊತ್ತಿಗೆ ಇಲ್ಲಿ ಬಂದಿದ್ದೀರಿ. ನಮ್ಮ ಊರಿನಲ್ಲಿ ಮಂಜೇಶ್ವರದಲ್ಲಿ ಸಪ್ತಭಾಷಾ ಸಂಗಮದಲ್ಲಿ ಇದೊಂದು ನಮಗೆ ಅವಿಸ್ಮರಣೀಯ ನೆನಪುಳಿಯ ಕಾರಣ. ಯಾಕೆಂತ ಹೇಳಿದ್ರೆ ಇದು ಇತಿಹಾಸ ಪ್ರಸಿದ್ಧ 18 ಪೇಟೆ ದೇವರ ಸ್ಥಳದಲ್ಲಿ, ಅದು ಕೂಡ ರಾಷ್ಟ್ರಕವಿ ಗೋವಿಂದ ಪೈಯವರ ಮಣ್ಣಿನ ಅಲ್ಲಿ ಭಯಂಕರ ಒಂದು ನೋಡುವಾಗ, ಒಂದು ಜನರ ಒಂದು ಉತ್ಸಾಹ ನೋಡುವಾಗ ಇದೊಂದು ಅತ್ಯಂತ ಅತಿ ಒಂದು ನಮ್ಮ ಇತಿಹಾಸದಲ್ಲಿ ಒಂದು ಸ್ಮರಣೀಯವಾದದ್ದು. ಯಾಕೆಂದರೆ ಇದು 3 ದಿವಸ ಅಂತ ಹೇಳಿದರೆ ಜನರಿಗೊಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಈ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಒಳ್ಳೆಯ ಒಂದು ಅವರು ಮಾಡಿದ ಇದಕ್ಕೆ ನಮ್ಮಿಂದ ಆದಷ್ಟು ನಾವು ಊರಿನವರು ಸಹಕಾರ ಮಾಡ್ತೇವೆ. ಅದು ಮಾತ್ರವಲ್ಲದೆ ಅವರ ಒಂದು ಟೀಮ್ ಕೂಡ ಒಳ್ಳೆಯ ಒಂದು ಗಣೇಶ್ ಶೆಟ್ಟಿ ಭಾರತನವರು ಒಳ್ಳೆಯ ಒಂದು ಇದು ಮಾಡ್ತಾರೆ. ಒಳ್ಳೆಯ ಸ್ಟಾಲಿನಲ್ಲಿ ಎಲ್ಲರಿಗೊಂದು ಜನರಿಗೊಂದು ಒಳ್ಳೆಯ ಸದಾವಕಾಶ ಸಿಕ್ಕಿದೆ. ಎಲ್ಲರೂ ಇದರಿಂದ ಒಂದು ಅಭಿವೃದ್ಧಿಯಲ್ಲಿ ನಮ್ಮ ಮಂಜೇಶ್ವರದ ಹೆಸರು ಒಂದು ಒಳ್ಳೆಯ ಇದರಲ್ಲಿ ಇರಬೇಕಂದ್ರೆ ನಾವು ಶುಭಾಶಂಸನೆ. ಮಂಜೇಶ್ವರದಲ್ಲಿ ಪ್ರಥಮ ಬಾರಿಗೆ ಮಂಜೇಶ್ವರ ಮೇಳ ನಡೀತಾ ಇದೆ. ಬಹಳಷ್ಟು ನಮ್ಮ ಹಲಸಿನಕಾಯದಾಗಲಿ ಮಾವಿನಕಾಯದಾಗಲಿ ವಿವಿಧ ಐಟಮ್ಗಳಿದೆ. ಮಂಜೇಶ್ವರ ಜನರು ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ನಾವಾಗಲೇ ನೋಡಿದಾಗೆ ಸೆಲ್ಫಿಯನ್ನು ಹಾಕಿದರೆ ಉಚಿತವಾಗಿ ನಿಮಗೆ ಸೋಪು ಕೂಡ ಸಿಗುತ್ತೆ. ಕೇವಲ ಹಲಸಿನಕಾಯಿಯ ಮೇಳ ಅಂತ ಹೇಳುವಾಗ ನೀವು ಹಲಸಿನಕಾಯಿ ತಿಂಡಿ ಇತ್ಯಾದಿಗಳು ಇರ್ಬೋದು ಅಂತ ಅನ್ಕೋಬೇಡಿ. ಎಲ್ಲ ಥರದ ಬಟ್ಟೆ ಆಗಿರ್ಬೋದು, ಕ್ರೀಡಾ ಉಪಕರಣ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಇಂಥ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಎಲ್ಲರೂ ಕೂಡ ಮಂಜೇಶ್ವರ ಹಲಸಿನಕಾಯಿ ಮೇಳ ಮತ್ತು ಮಾವಿನಕಾಯಿ ಮೇಳ ಅಂತ ಏನು ಮಾಡಿದ್ದಾರೆ ಅದನ್ನು ಸಕ್ಸಸ್ಸನ್ನು ಮಾಡಿಕೊಡಬೇಕು. ಕ್ಯಾಮರಾಮ್ಯಾನ್ ಸುಶಾಂತ್ ಜೊತೆ ನಮ್ಮ ಮೀಡಿಯಾ ಶರತ್.